गजाननं भूतगणादिसेवितं कपित्थजम्बोफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजं नमामि विघ्नेश्वरपादपङ्कजम्. ಶಾಂತ ಸಿಸ್ ಬರ್ತೀರಾ? ಹಾಯ್, ಗುಡ್ ಮಾರ್ನಿಂಗ್ ಶಾಂತ ಸಿಸ್, ವೆಲ್ಕಮ್. ಚಾ ಪರಿಯರೆ ಶಾಂತ ಸಿಸ್, ದಾದ ತಿಂಡಿ ಚಾ ಅಂಡಿ. ಸುಜಾತ ಕನ್ನಡ ಲಾಕ್ಸ್ ಅವ್ರು ಬಂದ್ರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಈರ್ನ ಚಾ ಅಂಡಿ, ದಾದ ತಿನ್ರೆ. ಹಾಯ್ ಸುಜಾತ ಅವರೇ. ಸುಜಾತ ಅವರೇ, ನಿಮ್ದು ಕಾಫಿ ಆಯ್ತಾ? ಹಾ, ಚಾ ಪರಿ ಸಂಪತ್, ಚಾ ಪರಿಯರಿಗೆ ಸಂಪತ್, ವೆಲ್ಕಮ್ ವೆಲ್ಕಮ್. ಸಂಪತ್ ಚಾ ಪರಿಯರ ದಾದ ತಿಂಡಿ, ಇವಾಗ ಶಾಂತ ಸಿಸ್ಗೆ ದಾದ ತಿಂಡಿ, ಮತ್ತೆ ಸುಜಾತ ಸಿಸ್ಗೆ ಎಂತ ತಿಂಡಿ? ಸುಜಾತ ಕನ್ನಡ ಸುಜಾತ ಅಮ್ಮವದು ಚಾ ದುರ್ಗಾ ಸಿಸ್ ಉರ್ದು ದೋಸೆ ಇರಗದ ಎಂಕ ಚಪಾತಿ ಪಕ್ಕ ನೀರು ದೋಸೆ ರಡ್ಡಿನ್. ಟೀ ಆಯ್ತು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಟೀ ಸೂಪರ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅವು ಸುಜಾತಮ್ಮನ ಹಾಯ್ ಸಂಪು ಅಂತ ಹೇಳ್ತಾ ಇದ್ದಾರೆ. ಎಸ್ ಎಸ್, ನೀವು ಡಿ ಪಿ ಚೇಂಜ್ ಮಾಡಿದ್ರಲ್ಲ ಸುಜಾತಮ್ಮ. ನಾನೇ ಅಂತ ಹೇಳ್ತಾ ಇದ್ದಾರೆ. ಸುಜಾತಮ್ಮ, ನಿಮ್ದಾಯ್ತಾ ಕಾಫಿ? ಎಂತ ತಿಂಡಿ ಮಾಡಿದ್ರಿ? ಸಂಪತ್ ಎಂತ ತಿಂಡಿಯಾ? ಸಂಪತ್ ದಾದ ತಿಂದ್ರಿ? ದಾದ ಸಿಸ್ ಗುಡ್ದು ದೋಸೆ. ಹಾಯ್ ಸುಜಾತ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಊಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಓ, ನಿಮ್ಮದು ಊಟ ಆಯಿತಾ? ಓ, ನನಗೆ ನೆನಪೇ ಆಗೋದಿಲ್ಲ ಅದು ಊಟದ ಟೈಮ್ ಯಾವುದು ನಿಮ್ದು. ಹಾಗೆ ಗೊತ್ತು. ಬರ್ಸ ಉಂಡೆ ಸಿಸ್, ಬರ್ಸ ಇನಿ ಕಮ್ಮಿ, ಇನಿ ಕಾಂಡಿದಿಂಚ ಬರ್ಸಿಜ್ಜಿ ಮಲಗೋಕೆ ರೆಡಿ. ಹೌದಾ ಸುಜಾತಮ್ಮ? ಓಕೆ ಓಕೆ, ಗುಡ್ ನೈಟ್ ನಿಮಗೆ. ಕೋಡೆ ಮಂಡೆ ಬೇನೆ ಜೋರು. ನಾನೇ ಪ್ರಶ್ನೆಗೆ ಉತ್ತರ ಕೊಡ್ದು ಮಂಡೆ ಬೇನೆ ಆತನ ಅಂದ. ಅದೇ ಸಂಪತ್ ಸಂಪತ್ ಏತು ಹುಷಾರುಳ್ಳಿರಿ, ಏತು ಪ್ರಶ್ನೆಗೆ ಉತ್ತರ ಕೊಡ್ಪಿರು ಅದೇ ಇತ್ತೆ ಕಮ್ಮಿ ಅಂಡೆ ಅಂದ. ಈ ಪಿ ಎಮ್ ಎಫ್ ಅವ್ರು ಬಂದರು. ಹಾಯ್ ಪಿ ಎಮ್ ಎಫ್, ತುಂಬ ದಿನದ ನಂತರ ಪಿ ಎಮ್ ಎಫ್ ಅವರ ಆಗಮನವಾಗಿದೆ ನಮ್ಮ ಲೈವಿಗೆ. ಪಿ ಎಮ್ ಎಫ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮನಶ್ರೀ ಅವರೇ ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಪಿ ಎಮ್ ಎಫ್. ನಮಸ್ಕಾರ, ಕಾಲೇಜ್ಗೆ ರಜೆ ಇತ್ತು. ಸಂಪತ್ ಎಂಕ ನೀರು ದೋಸೆ ಬಂದಿಲ್ಲ. ಶುಭೋದಯ ಪಿ ಎಮ್ ಎಫ್ ನಿಮಗೆ ಕೂಡ. ಹಾಯ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ ಪಿ ಎಮ್ ಎಫ್? ವರ್ಲ್ಡ್ ಬಂದರು. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ವರ್ಲ್ಡ್, ಗುಡ್ ಮಾರ್ನಿಂಗ್. ನೀವು ಚಹಾ ಉಪಹಾರ ಸೇವಿಸಿದ್ದೀರಾ? ಆಗಿದೆ. ನನಗೆ ಚಪಾತಿ ಮತ್ತು ದೋಸೆ. ನೀವು ಉಪಹಾರಕ್ಕೆ ಏನು ತಿಂದಿದ್ದೀರಾ? ಚಪಾತಿ ಮತ್ತು ದೋಸೆ ನಾನು ತಿಂದದ್ದು. ಇಲ್ಲ, ನಾನು ಕಾಲೇಜಿಗೆ ಹೋಗಬೇಕು. ಹೌದಾ? ಓಕೆ. ಸಂಪತ್ ಇಜ್ಜಿ ಮಹಾಭಾರತ ಬರ್ಪುನು ಕಮ್ಮಿ. ಮಹಾಭಾರತದ ಬೇತೆ ಪುರ ಒಂದು ನಾಲೆಜ್ ಉಂಡೆಡಿ, ಜನರಲ್ ನಾಲೆಜ್ ಎಡ್ಡೆ ಉಂಡು ಸಂಪತ್ಗೆ. ಶೋಕ್ ಪನ್ಪೇಗ. ವಿಲಾಸಿನಿ ಸಿಸ್ ಬಂದರು, ಗುಡ್ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್ ವೆಲ್ಕಮ್ ನಿಮಗೆ. ವಿಲಾಸಿನಿ ಸಿಸ್, ಕಾಫಿ ಆಯಿತಾ ನಿಮ್ಮದು? ಎಂತ ತಿಂಡಿ ನಿಮಗೆ? ನಾನು ಕಾಲೇಜಿಗೆ ಹೋಗುವಂದ್ರೆ ಸಮವಸ್ತ್ರ ಧರಿಸಿ ನಿಮ್ಮ ಯೂಟ್ಯೂಬ್ ಲೈವ್ ನೋಡುತ್ತಿದ್ದೆ. ಹೌದಾ, ಇವತ್ತು ಸ್ವಲ್ಪ ಲೇಟ್ ಆಯಿತಾ ಬರುವಾಗ ಪಿ ಎಮ್ ಎಫ್? ಥ್ಯಾಂಕ್ ಯು ಸೋ ಮಚ್ ಪಿ ಎಮ್ ಎಫ್. ಆನಂದ್ ಪಾಟೀಲ್ ಅವರು ಬಂದು. ಹಾಯ್ ಆನಂದ್ ಪಾಟೀಲ್, ವೆಲ್ಕಮ್. ಜಾಸ್ತಿ ಆತ ಆನಂದ್ ಪಾಟೀಲ್ ವೆಲ್ಕಮ್. ಶಾನ್ ಕಮ್ಮಿ ಆಂಡಿ ಬನ್ನೊಂದುಳ್ಳೇದು. ಹಾಯ್ ಸಂಪತ್ ಅಂತ ಹೇಳ್ತಾ ಇದ್ದಾರೆ ಸುಜಾತಮ್ಮ. ಆನಂದ್ ಪಾಟೀಲ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶಾಂತತಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ರಂಜಿತ್ ಮನೋಹರ್ ಬರ್ತೀನಿ. ನಿನ್ನ ಮೋನೇನು ತೋಜಾವು ನಾ ಸಮಯ ಬರ್ತಂಡು ಅಂದು ರಂಜಿತ್ ಅಂದಂದು. ವೆಲ್ಕಮ್ ರಂಜಿತ್, ವೆಲ್ಕಮ್. ಚಪಾತಿ ಮತ್ತು ದೋಸೆಯ ಸಂಯೋಜನೆ ಏನು? ಸಂಯೋಜನೆ ಗೊತ್ತಿಲ್ಲವ ನನಗೆ. ಚಪಾತಿ ಅಂದರೆ ಮಕ್ಕಳಿಗೆ 2 ಟಿಫಿನ್ ಕೊಡಬೇಕಲ್ಲ. ಒಂದು ಬ್ರೇಕಿಗೆ ಒಂದು ಚಪಾತಿ ಕೊಡ್ತೇನೆ, ಮತ್ತು ಲಂಚಿಗೆ ದೋಸೆ. ಹಾಗೆ ನನಗೆ 2 ತಿಂಡಿ ಕೂಡ ಉಂಟು. ಹಾಗೆ ಪಿ ಎಮ್ ಎಫ್ ಬ್ಲಾಗ್ ಸಬ್ ಡನ್, ಪ್ಲೀಸ್ ರಿಟರ್ನ್. ನೋಡಿ, ಪಿ ಎಮ್ ಎಫ್ ಅವರೀಗ ಕಾಲೇಜಿಗೆ ಹೋಗುವ ತಯಾರಿಯಲ್ಲಿದ್ದಾರೆ. ಅವರ ವಿಡಿಯೋಗೆ ಕಮೆಂಟ್ ಹಾಕಿ ಮತ್ತೆ ರಿಟರ್ನ್ ಮಾಡ್ತಾರೆ ಆಯ್ತು ಅವರು. ಹಾಯ್ ಬರೋದಿಲ್ಲ ದಾದಿ, 1 ಸಿಸ್
ಗುಡ್ ಮಾರ್ನಿಂಗ್ ಸಿಸ್ ಅವರೊಂದಲ್ಲೇನು. ಅಯ್ಯೋ, ನಿಮ್ಮ ಭಾನುವಾರ ಹೇಗಿತ್ತು? ನಮ್ಮ ಭಾನುವಾರ ಸ್ವಲ್ಪ ಬೇಜಾರಿತ್ತು ಮತ್ತೆ ಸ್ವಲ್ಪ ಖುಷಿ ಇತ್ತು, ಹಾಗೆ ಎರಡು ಕೂಡ ಮಿಕ್ಸ್ ಭಾನುವಾರ. ಲೈಕ್ ಕೊಡಿ ಅಂತ ಹೇಳ್ತಾರೆ. ಆನಂದ ಪಾಟೀಲ್ ಹಾಯ್ ಅಂತ ಹೇಳಿ, ಸಂಪು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ಎಲ್ಲರಿಗೂ ನಮಸ್ಕಾರ. ಶಾಂತ ಸಿಸ್ಮ ಅಂತ ಹೇಳ್ತಾ ಇದ್ದಾರೆ ಮಂದಾರ ಸಿಸ್. ಹೈಡಲ್ಲಿರೋ ಲೈಕ್ ಕೊಡಿ. ಹೌದೌದು ಲೈಕ್ ಕೊಡಿ ಆಯ್ತಾ. ಮಂದಾರ ಅಕ್ಕ ಹಾಯ್, ತಿಂಡಿ ತಿಂದ್ರಾ ಕೇಳ್ತಾ ಇದ್ದಾರೆ. ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಬನ್ನಿ ಜನರು ಅಂತ ಹೇಳ್ತಾ ಇದ್ದಾರೆ. ಸುಜಾತ ಶೆಟ್ಟಿ ಸಬ್ ಡನ್. ನೋಡಿ ಸುಜಾತಮ್ಮ ನಿಮಗೆ ವರ್ಲ್ಡ್ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ಆಯ್ತಾ, ರಿಟರ್ನ್ ಮಾಡಿ. ಯು ಎಮ್ ಬಂತ? ಇಲ್ಲ ಇಲ್ಲ ಯು ಎಮ್ ಬರಲಿಲ್ಲ, ಇಷ್ಟರವರೆಗೆ ಬರಲಿಲ್ಲ. ನೀವು ನಿಲ್ಲಿ ಮಂದಾರ ಸಿಸ್, ಯು ಎಮ್ ಬರ್ಬೋದು ಈಗ. ಶಾನ್ ಮಳೆ ಉಂಡೆ ಕೇಳ್ತಾ ಇದ್ದಾರೆ ಸಂಪತ್ತು. ಚಾಣೆ ಮಂದಾರ ಸಿಸ್ ದಾದಿ ತಿಂಡಿ ಅಂತ ಕೇಳ್ತಾ ಇದ್ದಾರೆ. ಬೀರಲಿಂಗ ಅವರು ಹಾಯ್ ಅಂತ ಹೇಳ್ತಾರೆ. ಬೀರಲಿಂಗ ಅವರು ಒಂದು ಲೈಕ್ ಕೊಡಿ, ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಸಂಪು ತಲೆಬೇನೆ ಹೆಂಚ ಉಂಡು ಚೂರು ಕಮ್ಮಿ ಉಂಡುಗೆ. ವಿಲಾಸಿನಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ನಾನು ಈಗಲ್ಲ ನಂತರ ಮಾಡಲೆಲ್ಲ ಮಾಡ್ತೇನೆ. ಈಗ ಯೂಟ್ಯೂಬ್ ಲೈವ್ ನೋಡೋದು ಮತ್ತು ನಂತರ ಕಾಲೇಜಿಗೆ ಹೋಗೋದು. ಓಕೆ 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 ಹೇಳಿದೆ ನಾನು ಅವರ ಹತ್ರ. ಮತ್ತೆ ಇದು ರಿಟರ್ನ್ ಕೊಡ್ತಾರೆ ಅಂತ. ತಿಂಡಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಸಂಪತ್ ಓಕೆ ಮಂದಾರ ಅಂತ ಹೇಳ್ತಾ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಉಪ್ಪಲಿ ಇರು ಮಗ ಯು ಎಮ್ ಬಕ್ಕಲಿ ಇರಿನಿಕ್ಕೆ ಇನ್ನು ಮಾರ್ರೆ ಎಂಗುಲ್ ತೋಜುನೆ ಜಿ ಎಮ್ಗೆ ಮಂದಾರ ವೈದ್ಯರ ಕೇಳಿ ಇಂಗ್ಲೀಷ್ ಎಂಗೆ ಇಂಗ್ಲೀಷ್ ಬರ್ಪಣ ಅಂಜೋನ. ಸಚಿನ್ ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಒಂದು ಲೈಕ್ ಕೊಡಿ ಆಯ್ತಾ. ನಾನು ಅದನ್ನು ಸಂಜೆ ಮಾಡಿ. ಓಕೆ PMF ನೋ ಪ್ರಾಬ್ಲಮ್. ಕಾಲೇಜಿಗೆ ಹೋಗಿ ನೀವು ಆಯ್ತಾ. ಹಾಯ್ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್. ಶ್ರೀಧರ್ ಅವರೇ ಲೈಕ್ ಕೊಡಿ ಆಯ್ತಾ. ಮತ್ತೆ ವರ್ಲ್ಡ್ ಅವರು ಆನಂದ್ ಪಾಟೀಲ್ ಸಬ್ ಡನ್ ಅಂತ ಹೇಳ್ತಾ ಇದ್ದಾರೆ. ರಾಜೇಶ್ ಸಮಂತ್ ಅವರು ಬಂದರು. ಹಾಯ್ ರಾಜೇಶ್ ವೆಲ್ಕಮ್. ರಾಜೇಶ್ ಅವ್ರ ಚಾನಲ್ ಇದೆಯಾ ಚೆಕ್ ಮಾಡಿ ಕೊಡ್ತೀನಿ. ಓಕೆ ಸುಜಾತಮ್ಮ ವೆರಿ ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ನೋಡಿಲ್ಲ ಗಿಫ್ಟ್ ಕೊಡುವವರು ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯ್ತಾ. ರಾಜೇಶ್ ಸಮಂತ್ ಹಾಯ್ ಅಂತ. ರಾಜೇಶ್ ಅವರೇ ಒಂದು ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಡೋದು ಲೈಕ್ ಕೊಡಿ. ಆನಂದ್ ಪಾಟೀಲ್ ಲೈಕ್ दीजिए. हिंदी पाते आएगा अंत अर्थ अपना वाव यान हिंदी पाते मंदार सिस आप कैसे हो इतने मंदार सिस ವಿಲಾಸಿನಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ವಿಕ್ರಮಾದಿತ್ಯ ವಿಜಯ್ ಅವರು ಹೆಲೋ ಅಂತ ಹೇಳ್ತಾ ಇದ್ದಾರೆ. ರಾಜೇಶ್ ಎಂಚ ಉಲ್ಲರಿ ಯಾನು ಹುಷಾರುಲ್ಲ ಈರೆಂಚ ಉಲ್ಲರು. ಮತ್ತು ವಿಕ್ರಮಾದಿತ್ಯ ವಿಜಯ್ ಅವರು ಗುಡ್ ಮಾರ್ನಿಂಗ್ ವಿಕ್ರಮಾದಿತ್ಯ ಒಂದು ಲೈಕ್ ಕೊಡಿ ಆಯಿತಾ. ಗಿಫ್ಟ್ ರಿಟರ್ನ್ ಮಾಡಿ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಕೊಟ್ಟರೆ ಗಿಫ್ಟ್ ಚಾನಲ್ ಇದೆಯಾ ವಿಕ್ರಮಾದಿತ್ಯ? ಚಾನಲ್ ಇದ್ದರೆ ಮತ್ತೆ ಕೊಡ್ತೀನಿ. ಇದು ಮಾಡಿ ಆಯಿತಾ, ವಿಡಿಯೋ ಕಮೆಂಟ್ ಮಾಡಿ. ಆನಂದ್ ಪಾಟೀಲ್ ಡನ್ ಅಂತಾರೆ. MH ಲೈಕ್ ಡನ್ ಅಂತಾರೆ. MH ಅವರೇ ವೆಲ್ಕಮ್. ಥ್ಯಾಂಕ್ ಯು MH ಅವರೇ. ಒಲ್ಪ ಊರಿ ನೆನ್ನವರು ಮಂಗಳೂರಿ ಎಂಡ ಹತ್ತಿ ಇರಿಯಮ್ಡ ಹಿಂದಿ ಮಾಡ್ಕೊಡ ಈ ಉಂಡ ಮಾತೇರು ಈ ಉಂಡ. KS ಗೇಮಿಂಗ್ ವೈಟಿ ಅವರು ಬಂದರು. ಹಾಯ್ KS ವೆಲ್ಕಮ್. ಶಾಂತ ಸಿಸ್ ಸಪೋರ್ಟಿಗಲ್ಲಿದ್ದಾರೆ. ಬೀರ್ಲಿಂಗ್ ಅವರು ಟಿಫಿನ್ ಮೇಡಮ್ ಟಿಫಿನ್ ಆಗಿದೆ ನಮಗೆ ದೋಸೆ. ನಿಮಗೆ ಎಂತ ಬೀರ್ಲಿಂಗ್ ಅವರೇ? ಲಕ್ಷ್ಮೀ ಗೋಪಾಲ್ ಅವರು ಬಂದರು. ಹಾಯ್ ಅಂತ ಹೇಳ್ತೀವಿ. ಹಾಯ್ ಲಕ್ಷ್ಮಿ ಅವರೇ ವೆಲ್ಕಮ್. ಯಾರೆಲ್ಲ ಲೈವ್ ಇದೆ ಟೈಮಿಂಗ್ಸ್ ಹಾಕಿ ಆಯ್ತಾ. ನನಗೆ ನೆನಪೇ ಆಗೋದಿಲ್ಲ ಮಾರೆ ಒಂದು ಲೈವ್ ಇದು ಕೂಡ. ಆನಂದ್ ಪಾಟೀಲ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ರಾಜೇಶ್ ಅವರು ಎಂಕ್ಲ ಕುಡ್ಲೆ ಅಂದೆ ಒಲ್ಪ ಕುಡ್ಲಾಡು ಸ್ಕೂಲ್ ಪೋದು ಬರ್ಪೆ ಈ ಸ್ಕೂಲು ಪೋದು ಬರ್ಪಾರೆ ಆವ ಪೋದು ಬಲೆ ಮಂದಾರ ಸಿಸ್ UM ಬತ್ತಂಡದ ಬಂತೀನಿ ಕುಲ್ಲಾಗ UM ಬತ್ತನೇನು ಕುಲ್ಲಾಗ ಹಿಂದಿ ಪಾತೇರು ಯಾನು ದುಬೈಡು ಜಾಬ್ ಅಂತಂದುಲ್ಲೆ ಅಂದೆ. ಓಕೆ ಮುಲ್ಪ ಓಲು ಕುಡ್ಲಾಡು ಪಂಡ್ರಿಜ್ಜ ಅನ್ನತ್ತೆ. ಶಾಂತ ಸಿಸ್ ಸಪೋರ್ಟಿಂಗ್ ರುಲ್ಲೇರು. ಸಂಪತ್ತು ನಾನೇ ತರವೇನೆ ಕಮ್ಮಿ ಆಯ್ಜಿ ಬಾಯ್ ಪನ್ಪಾರು. ಓಕೆ ರೆಸ್ಟ್ ಮಲ್ಪ್ಲೆ ಸಂಪತ್ತು ರೆಸ್ಟ್ ಮಲ್ಪ್ಲೆ ಅವೇ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನವ್ರು ಗುಡ್ ಅಂತ ಹೇಳ್ತಾ ಇದ್ದಾರೆ. ನನ್ನ ವೈಫ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಸನ್ನಿಧಿ ರಾಯಣ್ಣ ಅವರು ಅಂತ. ಸನ್ನಿಧಿ ಅವರಲ್ಲ ಸನ್ನಿಧಿ. ಹ್ಯಾಪಿ ಬರ್ಡೇ ಸನ್ನಿಧಿ ಅವರೇ, ನಿಮಗೆ ಹ್ಯಾಪಿ ಬರ್ಡೇ ನಮ್ಮ ಲೈವಿನ ಕಡೆಯಿಂದ ನಿಮಗೆ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸನ್ನಿಧಿ. ವಿಲಾಸಿನ್ ಸಪೋರ್ಟಿಂಗಲ್ಲಿದ್ದಾರೆ. ಸಂಪು ಅವರು ಸಂಪು ಕೂ ಅಂತ ಹೇಳ್ತಾ ಇದ್ದಾರೆ. ಆನಲ್ಲೇ ಓಕೆ ಯುವರ್ ಫಸ್ಟ್ ಶಾರ್ಟ್ ವಿಡಿಯೋ ಅಂತೇಳಿ. ಓಕೆ ವಿದ್ಯಾರ್ಥಿಗಳು ಕಾಲೇಜು ತರಗತಿಗಳು ಹೋಗುವ ಬಗ್ಗೆ ಮತ್ತು ಅವರ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನು ಮಾಡುವ ಬಗ್ಗೆ ನೀವು ಏನು ಹೇಳಲು ಬಯಸುತ್ತೀರಾ? ವಿದ್ಯಾರ್ಥಿಗಳು ಅಂದರೆ ಮೊದಲು ವಿದ್ಯಾರ್ಥಿಗಳು ಪಾಠದ ಕಡೆಗೆ ಗಮನ ಕೊಡಬೇಕು. ಅದಾದ ನಂತರ ಮತ್ತೆ ಯೂಟ್ಯೂಬಲ್ಲಿ ಮಾಡ್ಬೋದು. ಮತ್ತು ಹುಷಾರಿದ್ರೆ ಕಲಿಯೋದ್ರಲ್ಲಿ ಹುಷಾರಿದ್ರೆ ಪರವಾಗಿಲ್ಲ, ಯೂಟ್ಯೂಬ್ನಲ್ಲಿ ಚಾನಲ್ ಮಾಡಿ ವಿಡಿಯೋ ಎಲ್ಲ ಹಾಕ್ಬೋದು ಅಂತ ನನ್ನ ಅನಿಸಿಕೆ. ಮಾಡ್ಬೋದು
ಆದರೆ ಮೊದಲು ಅವರ ಓದಿನ ಬಗ್ಗೆ ಗಮನ ಕೊಡಬೇಕು ಅಷ್ಟೇ, ವಿದ್ಯಾರ್ಥಿಗಳು ಅಷ್ಟೇ, ನಾನಷ್ಟೇ ಹೇಳೋದು. ಮತ್ತು ನಿಮಗೆ ಬೇಜಾರಾದರೆ ಸಾರಿ. ಮೂಡಬಿದ್ರೆ ಅಂದೆ, ಮೂಡಬಿದ್ರೆ. ಓಕೆ ಓಕೆ. ಚಾನಲ್ ಉಂಡೆ ರಾಜೇಶ್ ಬ್ರೋ, ಚಾನಲ್ ಉಂಡಾ? ಶಾನ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಸಂಪತ್ ರೆಸ್ಟ್ ಮಲ್ಪ್ಲೇವೆ ತರೆಬೇನ ಇದರ ಮರ್ದಕಲ್ಲೇ ತರೆಬೇನೆಗೆ. ಶಾಂತಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಚಿನ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಚಿನ್ ಅವರೇ, ಕಾಫಿ ಆಯ್ತಾ ನಿಮ್ಮದು? ಓಕೆ ಓಕೆ, ಮತ್ತೆ ಚೆಕ್ ಮಾಡ್ತೇನೆ ವಿಕ್ರಮಾದಿತ್ಯ. ನೀವು ಕಮೆಂಟ್ ಹಾಕಿ, ನಾನು ಮತ್ತೆ ಲೈವ್ ಎಂಡ್ ಆದ ನಂತರ ಇದು ಮಾಡೋದು ಆಯ್ತಾ, ನೋಡೋದು. ಆನ್ ಉಂಡು. ಓಕೆ ಓಕೆ ಮಂದಾರ ಸಿಸ್. ಓಕೆ, ಬೇಲೆತ್ತನ ಮಲ್ಪ್ಲೆ ಮಂದಾರ ಸಿಸ್ ಮಲ್ಲೆಜ್ಜಿ ಅವೇ ಬೇಲೆತ್ತನ ಮಲ್ಪ್ಲೆ ಬಗ ಯು ಎಂಬ ರಪ್ಪ ಬಲೆ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ನೂರಾರು ಕಾಲ ಸುಖವಾಗಿ ಇಟ್ಟಿರಲಿ. ಹೌದೌದು, ಯಾರೆಲ್ಲ ಇವತ್ತಿನ ದಿನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ನೋಡಿ, ಅವರಿಗೆಲ್ಲರಿಗೂ ಆರ್ಥಿಕ ಶುಭಾಶಯಗಳು ಮತ್ತು ದೇವರು ನಿಮಗೆ ನೂರಾರು ಕಾಲ ಸುಖವಾಗಿ ಇಟ್ಟಿರಲಿ ಅಂತ ನಾವು ನಮ್ಮ ಲೈವಿನ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ. ಇಬ್ಬರು ಒಟ್ಟಿಗೆ ಅವರಿಗಾಗಿ ಏನು ಮಾಡುತ್ತಿದ್ದಾರೆ? ನೀವು ಏನು ಹೇಳಲು ಬಯಸುತ್ತೀರಾ? ಅದರ ಬಗ್ಗೆ ನಂಗೆ ಗೊತ್ತಿಲ್ಲವ. ನೈಟ್ ಲೈವ್ ಬರ್ಪಾರೆ ಇಜ್ಜಿ ನೈಟ್ ಲೈವ್ ಇಜ್ಜಿ ನೈಟ್ ಈವ್ನಿಂಗ್ ಆಡ ಬರ್ಪೆ ಅಪ್ಪ ಗೊತ್ತಿಲ್ಲ. ಶನಿವಾರ ಆಯ್ತಲ್ಲ ಈವ್ನಿಂಗ್ 4 ಗಂಟೆ ಬರ್ಪೆ. ಅವು ಪೋದು ಬಲೆ ಜಾಗ್ರತೆ ಮಂದಾರ ಸಿಸ್ಪಣೋದಿಲ್ಲ ಶಾಲೆಗತ್ತೆ ಅಂದಂದು. ನಿಮ್ಮ ಊರು ಮೇಡಮ್? ನಮ್ಮೂರು ಮಂಗಳೂರು. ಲೈವಿಗೆ ಬಂದವರು ಲೈಕ್ ಕೊಡಿ ಆಯ್ತಾ. ನೆನಪಲ್ಲಿ ಒಂದು ಐಡಲ್ ಇರೋರು ಎಲ್ಲರೂ ಕೂಡ ಒಂದು ಲೈಕ್ ಒಂದು ಕೊಟ್ಟು ಬಿಡಿ. ಧಾರಾಳ ಮನಸ್ಸಿನಲ್ಲಿರುವವರೆಲ್ಲರೂ ಕೂಡ ಒಂದು ಲೈಕ್ ಕೊಡಿ ಆಯ್ತಾ. ವಿಲಾಸಿನ ಸಿಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿದ್ರೆ. KS ಗೇಮಿಂಗ್ ನಿಮ್ಮದು ಇದುಂಟಾ, ಚಾನಲ್ ಇದೆಯಾ? ಬೆದ್ರ ಬರ್ಸ ಉಂಡಾ ಆಕೇನೊಂದು ಲೇರು ಬೆದ್ರಡು ಬರ್ಸ ಏರು ಬೆದ್ರದ ಹಾಕೊಂಡು ಪಲ್ಲೆ ಬರ್ಸ ಉಂಡಾ? ಶಾಂತ ಸಿಸ್ಮಾ ಅಂತ ಹೇಳ್ತಾ ಇದೆ. ಶಾನ್ ನಾಡೊಂದು ಉಂಡು ದೊರ್ಬಿನ ಪತ್ತೊಂದು ನಾಡೋಡು ಪರದುಲ್ಲಿರ್ದ ಆದಿ ಸಪೋರ್ಟ್ ಮೀ ವೆಲ್ಪ್ ಕಮ್ ಟು ಮೈ ಲೈವ್. ವಿಕ್ರಮಾದಿತ್ಯ ಅವರು ನೋಡಿ, ವಿಕ್ರಮಾದಿತ್ಯ ಅವರ ಲೈವ್ ಉಂಟತ್ತೆ 12 PM ಮಧ್ಯಾಹ್ನ. ಹೋಗಿ ಸಪೋರ್ಟ್ ಮಾಡಿ ಆಯ್ತು ಎಲ್ಲರೂ ಕೂಡ. ಬೇಸರವಿಲ್ಲ, ನಿನ್ನನ್ನು ಕೇಳಬೇಕೆಂದಿದ್ದೆ. ಹೌದಾ? ಓಕೆ ಓಕೆ, ಪರವಾಗಿಲ್ಲ. ವಿಕ್ರಮಾದಿತ್ಯ ಗಿಫ್ಟ್ ಅಂತ ನೋಡಿ. ವಿಕ್ರಮಾದಿತ್ಯ ಲಕ್ಷ್ಮೀ ಸಿಸಿ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ ಆಯ್ತಾ. ದಾಯ ಸಂಪು ವಿಕ್ರಮಾದಿತ್ಯ ಗಿಫ್ಟ್ ಕೊಟ್ರಿ. ಹಾಯ್ ಸಿಸ್ಟರ್, ಹಾಯ್ ಬಸವರಾಜರೇ, ವೆಲ್ಕಮ್. ಮಿಸ್ಟರ್ ಸಾಂಗ್ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಾಂಗ್, ವೆಲ್ಕಮ್. ನನ್ನ ಲೈವ್ಗೆ ಬನ್ನಿ 7:30 PM ನೋಡಿ. ಆನಂದ್ ಪಾಟೀಲ್ ಅವರದ್ದು ಲೈವ್ ಉಂಟು 7:30 PMಗೆ. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ಹೌದೌದು, ಲೈಕ್ ಕೊಡಿ ಆಯಿತಾ. ಮಿಸ್ಟರ್ ಸಾಂಗ್ ಶುಭೋದಯ ಅಂತೇಳಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ಸಾಂಗ್ ಅವರೇ, ನೀವು ಹೇಗಿದ್ದೀರಾ? ಬೇಲೆ ಅಲ್ಲವ, ಸ್ಕೂಲ್ ಬರೋದಲ್ಲಿ. ಸ್ಕೂಲ್ ಬಸವರಾಜ್ ಅಂಗಡಿ ಅವರು ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಮಂದಾರ ಸಿಸ್ ಪುಲ್ಲೆಕಾಡದ ಸೊಲ್ಮೇಲು ರಾಜ್ಕುಮಾರ್ ಬರೋದಿಲ್ಲ. ಓಕೆ ರಾಜ್ಕುಮಾರ್ ಅವರೇ, ನಿಮಗೆ ಕೂಡ ವೆಲ್ಕಮ್ ನಮ್ಮ ಲೈವಿಗೆ. ನಿಮಗೆ ಕೂಡ ಶುಭೋದಯ. ನಿಮಗೆ ಕೂಡ ಪುಲ್ಲೆಕಾಡದ ಸೊಲ್ಮೇಲು. ನೀವು ಚಾ ಮತ್ತು ಸೇವಿಸಿದ್ದೇನೆ ನಾನು. ಚಾ ಎಲ್ಲ ಆಗಿಯೇ ಬರುವುದು ಮಾರ್ರೆ, ಇಲ್ಲದಿದ್ದರೆ ಇಲ್ಲಿ ಕುತ್ಕೊಳ್ಬೇಕಲ್ಲ ನನಗೆ. ರಂಜಿತ್ ಅವರು ಬಂದರು. ಗುಡ್ ಮಾರ್ನಿಂಗ್ ರಂಜಿತ್ ಅವರೇ, ವೆಲ್ಕಮ್. ಹಾಯ್ ರಾಜ್ ಬ್ರೋ ಅಂತ ಹೇಳ್ತಾ ಇದ್ದೆ. ನೀನು ಉಪರಕ್ಕೆ ಏನು ತಿಂದೆ? ನಾನು ಚಪಾತಿ. ವೀರ್ಲಿಂಗ್ ಅವರು ಡನ್ ಅಂತೇಳಿ. ಥ್ಯಾಂಕ್ ಯು. ಯಾರೆಲ್ಲ ಲೈಕ್ ಕೊಡಲಿಲ್ಲ, ಒಂದು ಧಾರಾಳ ಮನಸ್ಸಲ್ಲಿ ಒಂದು ಲೈಕ್ ಕೊಟ್ಟು ಬಿಡಿ ಆಯಿತಾ. ಲಕ್ಷ್ಮಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಲ್ಯೂಕ್ ಎಲ್ಲೋನ್ ಮಸ್ಕ್ ಅಂತ ಬಂದರು. ಮಾಸ್ಕ್ ಅವರೇ ವೆಲ್ಕಮ್. ನಿಮಗೆ ಒಂದು ಲೈಕ್ ಕೊಡಿ, ಮತ್ತೊಂದು ಸಬ್ಬಾಗದವರು ಸಬ್ ಆಗಿ ಆಯಿತಾ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸುಮಾ ಲೈಫ್ ಸ್ಟೈಲ್ ಅವರು ಬಂದರು. ಹಾಯ್ ಸುಮಾ ಸಿಸ್, ವೆಲ್ಕಮ್. ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಆಗಿದೆ, ನನಗೆ ಚಪಾತಿ. ಲಕ್ಷ್ಮಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಹಾಯ್ ಸುಮಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್, ಮಂದರ ಸಿಸ್ ಉಳ್ಳೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸುಮನ್ ಸಿಸ್. ಶಾಂತಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ರಾಜ್ ಬ್ರೋ. ಬೀರ್ಲಿಂಗ್ ಅವರು ಗುಲ್ಬರ್ಗದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಬೀರ್ಲಿಂಗ್ ಅವರೇ, ಒಂದು ಲೈಕ್ ಕೊಡಿ ಆಯ್ತಾ. ರಾಜ್ ಅವರೇ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ಉಪ್ಪುಲಿ ನೇಲೊಂದು ಮಂದಾರ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಪಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಪಿನ್ ಮಾಡುವ. ನೋಡಿ, ವಿಕ್ರಮಾದಿತ್ಯನವರ ಚಾನಲ್ ಉಂಟು. ಅವರಿಗೆ ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯಿತಾ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸುಮಾ ಸಿಸ್. ನೇಲೊಂದು ಪೋಪಿನಿ ರೋಡ್ ಸೈಡ್ ಉಳ್ಳೆ ಬರೋದಿಲ್ಲ. ಶಾಂತ ಸಿಸ್, ಮಂದಾರ ಸಿಸ್ ಬರೋದಿಲ್ಲ. ಸ್ಟೈಲ್ ಗಿಫ್ಟ್ ಸುಮಾ ಅಂತ ಹೇಳ್ತಾ ಇದ್ದಾರೆ. ಸ್ಟೈಲ್ ಅವರೇ ಗಿಫ್ಟ್ ಕೊಡಿ ಆಯಿತಾ. ಗಿಫ್ಟ್ ಸುಮಾವರ ಮೈ ಲೈಕ್. ಥ್ಯಾಂಕ್ ಯು ಮಾಸ್ಕ್, ಥ್ಯಾಂಕ್ ಯು. ಮಂದಾರ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ಕೊಡ್ತಾರೆ ಆಯಿತಾ. ಹೈದರಾಬಾದ್. ಓಕೆ ಥ್ಯಾಂಕ್ ಯು ಸೋ ಮಚ್. ಹೈದರಾಬಾದ್ನಿಂದ ನಮ್ಮ ಲೈವ್ಗೆ ಬರ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ನಿಮಗೆ ವೆಲ್ಕಮ್. ಶಾನ್ ಬೊಂಬೈಕಿ ಶಾನು ಓ ಪಿಲಗ ಎಕ್ಕಟ್ಟೆ ಬರೋದುಲ್ಲೇರು. ಶಾನು ರಾನು ಬೊಂಬೈಕಿ ರಾನು ನಾನು ಅಂತ. ವಿಲಾಸಿನ್ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ವಿಲಾಸಿನ್ ಸಿಸ್ ಮ್ಯೂಟಲ್ಲಿರಬೇಕು. ಮಂದಾರ ಸಿಸ್ ತೆಲ್ತೊಂದುಳ್ಳಿ.
ಹೈದರಾಬಾದ್, ಓಕೆ ಓಕೆ. ಹೈದರಾಬಾದಿನಿಂದ ಬಂದವರಿಗೆ, ಬೇರೆ ದೇಶದಿಂದ ಬಂದವರಿಗೆ ಎಲ್ಲರಿಗೂ ಕೂಡ ನಮ್ಮ ಸ್ವಾಗತವನ್ನು ಕೋರುತ್ತಿದ್ದೇವೆ ನಾವು. ಹಾಯ್ ವಿಲಾಸಿನಿ ಬ್ಯೂಟಿ ಅಂತ ಹೇಳ್ತಾ ಇದ್ದಾರೆ. ಸಂಪತ್ ಬಾಯ್ ಎವ್ರಿ ಒನ್. ಓಕೆ ಸಂಪತ್, ರೆಸ್ಟ್ ಮಲ್ಪ್ಲೇವೆ ಇರೇ ಕೂಲಿ ಬೇನೆ ಡೌಟ್ ಎಂಕ್ ತಲೆಬೇನಾಪಿ ನಂದಿ. ನಾನು ಕಾಲೇಜಿಗೆ ಹೋಗುತ್ತೇನೆ. ಬಾಯ್ ಬಾಯ್. ಪಿ ಎಮ್ ಎಫ್ ಥ್ಯಾಂಕ್ ಯು ಸೋ ಮಚ್, ನೀವು ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹೋಗಿ ಬನ್ನಿ ಕಾಲೇಜಿಗೆ. ಎಂಕ್ ಬೊರ್ಚಿ ಪಲ್ಲೆ ಅವ್ವ ಪೂಜಿ ಮಂದರ್ಸಿ ಸೀರ್ದೆ ತೋ ನೋಡಿ ಅಕ್ಕ ಕೊರ್ಪಿ ಪ್ರೀತಿನಿ ಕೊರ್ಪಿ ನೀನು ಬೊರ್ಚಿ ಬಂಡ್ರಿ ಇಜ್ಜಿ. ಇಬ್ರಾಹಿಂ ಅವರೇ ಒಂದು ಲೈಕ್ ಕೊಡಿ ಫಸ್ಟ್. ಬತ್ತುಂಡು ಮಾರ್ಲ ಅಂದಿ ಅವಂಜಿ ಬಕ್ಕ ತೂಕ ಇತ್ತು. ಒಂಜಿ ಮೆಸೇಜ್ ಮಾಡಿದ್ರು ಬಕ್ಕ ತೂಕ ಬಕ್ಕ ಅಡಿಗೆ ಒಂದು ಮಲ್ಪುಗ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಮಿಸ್ಟರ್ ಸಾಂಗ್ ಅವರ ಯೂಟ್ಯೂಬ್ ಚಾನಲ್ ಇದೆ. ಅವರ ಯೂಟ್ಯೂಬ್ ಚಾನಲ್ಗೆ ಒಂದು ವಿಡಿಯೋಗೆ ಒಂದು ಕಮೆಂಟ್ ಮಾಡಿ. ಅವರಿಗೆ ಸಬ್ ಆಗಿ ಆಯ್ತು ಎಲ್ಲರೂ. ಓಕೆ. ಅವರಲ್ಲಿ 882 ಇದೆ. ನೀವು ಯಾರಾದರೂ ಕನೆಕ್ಟ್ ಆಗುವವರಿಗೆ ಮಿಸ್ಟರ್ ಸಾಂಗ್ಗೆ ಕನೆಕ್ಟ್ ಆಗಿ. ಅವರು ಸಂಜೆ ಬಂದು ನಿಮಗೆ ರಿಟರ್ನ್ ಮಾಡ್ತಾರೆ. ಈಗ ಅವರು ಸ್ಕೂಲ್ಗೆ ಹೋಗ್ತಿದ್ದಾರೆ, ಕಾಲೇಜಿಗೆ ಹೋಗ್ತಿದ್ದಾರೆ. ಹಾಗೆ ಸಂಜೆ ಬಂದು ರಿಟರ್ನ್ ಮಾಡ್ತಾರೆ. ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಅವ್ರದ್ದು, ಆಯ್ತಾ? ವಿಲಾಸಿನಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಭಕ್ತಿಗೀತೆಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡುತ್ತೇನೆ. ನೀವು ಅವರೇ ಅಲ್ವಾ, PMF ಅವರೇ ಅಲ್ವಾ ಮಿಸ್ಟರ್ ಸಾಂಗ್? ನೀವು ಬೇರೆಯಾ? ನಾನು ಹಾಡುಗಳು ಮತ್ತು ಭಕ್ತಿಗೀತೆಗಳ ವಿಡಿಯೋಗಳನ್ನ, ಹೌದಾ ಭಕ್ತಿಗೀತೆಗಳ ವಿಡಿಯೋ ಅಪ್ಲೋಡ್ ಮಾಡ್ತೀರಾ? ಓಕೆ. ತುಂಬ ಒಳ್ಳೇದು ಮಾರ್ರೆ. ನನ್ನದೇ ಮೆಸೇಜ್ ಹಾಕಲಿಲ್ಲಲ್ಲ ನೀವು ವಿಡಿಯೋಗೆ ಮಿಸ್ಟರ್ ಸಾಂಗ್. ನಿಮ್ಮದು ಭಕ್ತಿಗೀತೆ ಎಲ್ಲ ನಾನು ನೋಡಲಿಲ್ಲ ಮಾರ್ರೆ. ಸಾಂಗ್ ಪಾಲಿಸಿಸ್ ಸಾಂಗಾ? ಸಾಂಗ್ ಓ ಸಾಂಗ್ ಪಾ ನೋಡಿ ಹೆಂಗೊಂದು ಪನ್ಲೆ ಹೆಂಗೆ ಸಾಂಗ್ಲ ಅಂದ ಜಪ್ತಿ 1 ನಿಮಿಷ ಎಂತ ಮೆಸೇಜ್ ಓದ್ವೆ. ನನ್ನ ಬರ್ತ್ಡೇ ದಿನ ಇವತ್ತು. ಹರೀಶ್ ಅವರೇ ನಿಮ್ಮದು ಬರ್ತ್ಡೇಯಾ? ನೋಡಿ ಇವತ್ತು ಹರೀಶ್ ಅವರ ಬರ್ತ್ಡೇ. ವಿಶ್ ಮಾಡೋರು ವಿಶ್ ಮಾಡಿ, ನಾವು ಕೂಡ ವಿಶ್ ಮಾಡ್ತೇವೆ. ಹ್ಯಾಪಿ ಬರ್ತ್ಡೇ ಹರೀಶ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. 100 ಕಾಲ ಸುಖವಾಗಿ ಬಾಳು. ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಬರ್ತ್ಡೇ, 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳ್ತಾ ಇದ್ದೇವೆ ನಾವು. ಬಾಯ್ ಶಾನು ಅಂತ ಹೇಳ್ತಾ ಇದ್ದಾರೆ. ಸಾಂಗ್ಸ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಆಯ್ತಾ ಲಕ್ಷ್ಮಿ ಅವರು, ಮತ್ತೆ ರಿಟರ್ನ್ ಮಾಡಿ ಆಯ್ತಾ. ಬಾಯ್ ಶಾನ್ ಅಂತ ಮಿಸ್ಟರ್ ಬಾಯ್ ಬಂದರು. ಹಾಯ್ ಟೀ ಆಯ್ತಾ ಅಂತ ಕೇಳ್ತಾರೆ. ಬಾಯ್ ಒಂದು ಲೈಕ್ ಕೊಡಿಯಾ? ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಮಾತ್ರ, ಹೌದಾ? ಓಕೆ. ಬ್ರೇಕ್ಫಾಸ್ಟ್ ಫಿನಿಶ್ ಆಗಿದೆ ನಂದು. ಬ್ರೇಕ್ಫಾಸ್ಟ್ ಫಿನಿಶ್ ಎಲ್ಲ ತಿಂದು ಬಂದಿದ್ದೇನೆ ನಾನು. ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾರೆ. ಓಕೆ ಹರೀಶ್ ಅವರೇ. ಮಂದಾರಸಿ ಸಾಯಿ ಅಂತ ಹೇಳಿ ಸೂಪರ್ ಸಾಂಗ್ ಮೇಡಮ್. ಥ್ಯಾಂಕ್ ಯು. ಗಿಫ್ಟ್ ಕೊಡಿಸಿ ಮೇಡಮ್. ನೋಡಿ ಹರೀಶ್ ಅವರಿದ್ದಾರೆ. ಹರೀಶ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯ್ತು. ಅವರ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಆಯಿತಾ. ಯಕ್ಷನಿನಾದ್ ಅವರು ಬಂದರು. ಯಕ್ಷನಿನಾದ್ ಅವರೇ ವೆಲ್ಕಮ್. ಯಕ್ಷನಿನಾದ್ ಅವರೇ ಚಾನಲ್ ಇದೆಯಾ? ಯಕ್ಷನಿನಾದ್ ಅವರೇ ಎಲನ್ ಮಸ್ಕ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಅವರು ಎಲ್ಲರ ವಿಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ. ಗಿಫ್ಟ್ ಯಕ್ಷ ಅವರೇ ಚಾನಲ್ ಇದೆಯಾ? ಯಕ್ಷಗಾನದವರು ಬಂದರು. ಯಕ್ಷನಿನಾದ ಸೂಪರ್ ನೇಮ್. ಲೈಕ್ ಕೊಡಿ. ಯಾವುದಾದ್ರು ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ವಿಡಿಯೋ ನೋಡಿ ಗಿಫ್ಟ್ ಮಾಡಿ. ಸುಮ್ಮನೆ ಬಂದು ಗಿಫ್ಟ್ ಕೊಡೋಕ್ಕೆ ಜಾಗ ಇಲ್ಲ. ಹೌದೌದು, ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಆಯಿತಾ. ಪ್ರಶಾಂತ್ ಪಚ್ಚು ನಮಸ್ತೆ ಅಂತ ಹೇಳಿದೆ. ನಮಸ್ತೆ ಪಚ್ಚು ಅವರೇ ವೆಲ್ಕಮ್. ಹೌದು ಚಾನಲ್ ಇದೆ. ಓಕೆ. MR ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಭಲೆ ಗೈಸ್. ಹೌದೌದು, ಬನ್ನಿ ಗೈಸ್, ಒಂದು ಲೈಕ್ ಕೊಡಿ. ಧಾರಾಳ ಮನಸ್ಸಿಂದ ಲೈಕ್ ಕೊಟ್ಟು ಬಿಡಿ. ಹೈಡಲ್ಲಿರುವವರು ಎಲ್ಲರೂ ಕೂಡ ಲೈಕ್ ಕೊಟ್ಟು ಮತ್ತೆ ಮೇಲೆ ನಿಲ್ಲಿ. ಬನ್ನಿ ಜನರೇ, ಲೈವ್ಗೆ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿನಾರಾಯಣ. ಗೋವಿಂದ ಗೋಪಾಲ ಹರಿನಾರಾಯಣ. ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ತುಮಿ ನಾರಾಯಣ. ಗೋವಿಂದ ಗೋಪಾಲ ಹರಿನಾರಾಯಣ. ರಾಮಮಣ ರಾಜಮಣ
ಗೋವಿಂದಮಣ ತೂಗಿ ಗೋಪಾಲಮಣ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ. ವಿಲಾಸಿನಿ ಅವರು ಸಪೋರ್ಟಿಂಗ್ ಅಲ್ಲಿದೆ. ನಾನು ಇಂಗ್ಲೀಷ್ನಲ್ಲಿ ಒಂದು ಕಮೆಂಟ್ ಕಳಿಸಿದ್ದೇನೆ. ಓಕೆ ಓಕೆ ಮಿಸ್ಟರ್ ಸಾಂಗ್ ಓಕೆ. ಲಕ್ಷ್ಮೀ ಸ್ಟುಡಿಯೋ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮುಂಜಾನೆ ಶುಭ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಹೇಮಂತ್ ಅವರು. ಓಕೆ ಓಕೆ ಹೇಮಂತ್ ವೆಲ್ಕಮ್. ಲಕ್ಷ್ಮೀ ಕುವರ್ ಅವರೇ ವೆಲ್ಕಮ್ ನಿಮಗೆ ಕೂಡ. ದೂರ ಕಾಲೇಜಿಗೆ ಪೋಪುನು ಮಂದಾರ ಸಿಸ್ ಬಾಯ್ ಬಾಯ್ ಅಂತ. ಓಕೆ ಓಕೆ ಮಿಸ್ಟರ್ ಸಾಂಗ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಮನ್ಮಥ್ ಶೆಟ್ಟಿ ಅವರು ಬಂದು ಮನ್ಮಥ್ ಶೆಟ್ಟಿ ಒಂದು ಲೈಕ್ ಕೊಡಿ ಆಯಿತಾ. ಲ್ಯಾನ್ಸಿ ಡಿಸೋಜ್ ಅವರು ಬಂದರು. ವೆರಿ ಸೂಪರ್ ಅಕ್ಕ ಥ್ಯಾಂಕ್ ಯು ಲ್ಯಾನ್ಸಿ ಡಿಸೋಜ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ವೆಲ್ಕಮ್ ನಿಮಗೆ ಲ್ಯಾನ್ಸಿ ಡಿಸೋಜ ವೆಲ್ಕಮ್. ಮನ್ಮಥ್ ಶೆಟ್ಟಿ ವೆಲ್ಕಮ್ ನಿಮಗೆ. ಸೂಪರ್ ಸಾಂಗ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಯಕ್ಷನಿನಾದವರೇ ಥ್ಯಾಂಕ್ ಯು. ಆರ್ ನಿಮ್ಮ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ಆರ್ ಚೆಲುವರಾಜ್ ಅವ್ರು ಬಂದು ಹಾಯ್ ಸಿಸ್ ಗುಡ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಲೈಕ್ ಕೊಡಿದವ್ರು ಲೈಕ್ ಕೊಡಿ. ಸಬ್ಬಾಗದವ್ರು ಸಬ್ಬಾಗಿ ಆಯ್ತಾ. ಪ್ರಶಾಂತ್ ಪತ್ತು ಶುಭ ಮುಂಜಾನೆಗಳು ಅಕ್ಕ ಅಂತ ಹೇಳ್ತಾರೆ. ನಿಮಗೆ ಕೂಡ ಶುಭ ಮುಂಜಾನೆಗಳು ಪ್ರಶಾಂತ್ ಅವರೆಲ್ಲ ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್ ಮನ್ಮಥ್ ಅವರೇ ಗುಡ್ ಮಾರ್ನಿಂಗ್. ಲಕ್ಷ್ಮಿ ಅವರು ಚೆಲ್ವರಾಜ್ ಗಿಫ್ಟ್ ಅಂತ ಹೇಳ್ತಾರೆ. ನೋಡಿ ಲಕ್ಷ್ಮಿ ಅವರು ಚೆಲ್ವರಾಜ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ರಿಟರ್ನ್ ಮಾಡಿ ಆಯ್ತಾ. ಮಂದಾರ ಸಿಸ್ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಾರೇ ಬಾರೇ ಚಂದದ ಚಿಲುವಿನ ತಾರೆ ಬಾರೇ ಬಾರೇ ಒಲವಿನ ಚಿಲುಮೆಯ ತಾರೆ. ವಿಕ್ರಮಾದಿತ್ಯ ಡನ್ ಅಂತ ಹೇಳ್ತಾ ಇದ್ದಾರೆ ಚೆಲ್ವರಾಜ್ ಅವರು. ನಾನು ಓದುತ್ತಿರುವುದು ಯೂಟ್ಯೂಬ್ ಕಾಲೇಜಿನಲ್ಲಿ. ಹೌದಾ ಲಕ್ಷ್ಮಿ ಸಿಸ್? ಹೌದೌದು ನಾವೆಲ್ಲ ಯೂಟ್ಯೂಬ್ ಕಾಲೇಜಿನಲ್ಲಿ ಈಗ ರೆಡಿಯಾಗಿದ್ದೇವೆ ಓದಲಿಕ್ಕೆ ಅಲ್ವಾ ಲಕ್ಷ್ಮಿ ಅವರೇ? ತುಂಬ ಚೆನ್ನಾಗಿ ಹೇಳಿದ್ರಿ ಲಕ್ಷ್ಮಿ ಅವರೇ. ಗಿಫ್ಟ್ ಕೊಡಿಸಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಹರೀಶ್ ಅವರಿದ್ದಾರೆ. ಹರೀಶ್ ಅವರೇ ನೀವು ಗಿಫ್ಟ್ ಕೊಟ್ಟು ವಿಡಿಯೋಗೆ ಕಮೆಂಟ್ ಹಾಕಿ. ಅವರು ಖಂಡಿತ ನಿಮಗೆ ರಿಟರ್ನ್ ಮಾಡ್ತಾರೆ. ಫಸ್ಟ್ ನೀವು ಈಗ ಕೊಡಬೇಕು ಅವರಿಗೆ, ಇಲ್ಲದಿದ್ದರೆ ಅವರಿಗೆ ಗೊತ್ತೇ ಆಗೋದಿಲ್ಲ ಯಾರೆಲ್ಲ ಇದ್ದಾರೆ ಅಂತ. ನೀವು ಕೊಟ್ಟರೆ ನೀವು ವಿಡಿಯೋಗೆ ಕಮೆಂಟ್ ಮಾಡಿದರೆ ಅವರು ಖಂಡಿತ ರಿಟರ್ನ್ ಮಾಡ್ತಾರೆ. ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಅವ್ರು ಬಂದರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಒಂದು ಲೈಕ್ ದೀಜಿಯೇ ಸ್ಯಾಂಡಲ್ವುಡ್. ಕಲಿಯೋಣ ಕಳಿಸೋಣ ಕುಣಿಸೋಣ ಹಾಡಿಸೋಣ. ಹೌದೌದು ಕಲಿಯೋಣ ಕಲಿಸೋಣ. ಹೌದು ಕುಣಿಸೋಣ ಹಾಡಿಸೋಣ. ಹೌದೌದು. ಲಕ್ಷ್ಮಿ ಗೋಪಾಲ್ ಸಿಸ್ಟರ್ ಡನ್ ಅಂತ ಹೇಳ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಹೌ ಆರ್ ಯು? ಐ ಆಮ್ ಫೈನ್. ಸ್ಯಾಂಡಲ್ವುಡ್ ಮುಂಜಾನೆಯ ಸಾಂಗ್ ಭಕ್ತಿಗೀತೆಗಳು. ಹೌದೌದು ಭಕ್ತಿಗೀತೆಗಳು ಒಳ್ಳೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹಾಡ್ತೀರ ಲಕ್ಷ್ಮಿ ಕುವರ. ಥ್ಯಾಂಕ್ ಯು. ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ರಾಮ್ ರಾಮ ಸೇವೆಯ ಕೊಡು. ತಮ್ಮ ಊರು ಮೇಡ ನಮ್ಮದು ಮಂಗಳೂರು. ಹನುಮಂತ್ ಪ್ರೋ ಡನ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಲೈವಿಗೆ ಬಂದವರು ಲೈಕ್ ಕೊಡಿ. ಹೈಡಲ್ಲಿ ಇರ್ಬೇಡಿ ಆಯಿತಾ. ಶಾಂತ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ. ಶಿವನ ಸಾಂಗ್ ಪಲ್ಲೆ ಪನೊಂದುಲ್ಲ. ಶಿವನ ಸಾಂಗ್ ಚೆಲುವರಾಜ್ ಸಬ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಅಂತ ಲಕ್ಷ್ಮೀ ಚಾನಲ ಉಂಡು ಕಲರ್ ಕೇಂಡ ಕೊರಲಿ ಲಕ್ಷ್ಮಿ ಚಾನಲ ಅವ್ವ. ಓಕೆ ಲಕ್ಷ್ಮಿ ಸ್ಟುಡಿಯೋನಾ ಸ್ಟುಡಿಯೋ ಅತ್ತೆ ಎಲ್ಲಿರೋದ್ರಿಂದ ಮಂಗಳೂರು. ಸಂತೋಷ್ ಅವ್ರು ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಡಿದವ್ರು ಲೈಕ್ ಕೊಡಿ. ಶಿವನ ಸಾಂಗ್ ಮನ್ಪೆ ಒಂದು ನಿಮಿಷ. ಚೆಲುವರಾಜ್ ಅವರು ಸಬ್ ಡನ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಚಾನಲ್ ಉಂಟು. ಓಕೆ ಕನ್ನಡ ಲಕ್ಷ್ಮಿ ಅವರು ಆಡಿಕೊಂಡು ಎಲ್ಲಾನ ಪ್ರೀತಿಯಿಂದ ದಿರ್ದಿರ್ದಿಲ್ಲ ನನ್ನ ದಿರ್ದಿರ್ಗಿನ ತೋಮ್ ದಿರ್ದಿರ್ದಿಲ್ಲ ನ ತತ್ತರಿ ತರಿಗಿನದೋ ಸ್ನೇಹದಿಂದ ತಿಲ್ಲಣ ಆಡಿಕೊಂಡು ಎಲ್ಲಾನ ಇಲ್ಲದು. ಎಲ್ಲಿ ಇರೋದು ನೀನು? ನಾನು ಮಂಗಳೂರಾ? ನಾನು ಕಾರ್ಕಳ ಅಂತ ಹೇಳ್ತಾ ಇದ್ದಾರೆ. ಹೌದಾ ಮನ್ಮಥ್ ಶೆಟ್ಟಿ ಅವರೇ? ಓಕೆ ವೆಲ್ಕಮ್ ನಿಮಗೆ.
ಅಂದು ಕೇಂಡ ಕೊರ್ಲೆ ಬರೋದು. ಓಕೆ ಓಕೆ ಮಲ್ಲಿ ಹೇಳಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಎಲ್ಲಿ ಕೊಡ್ತೀರಿ? ನಾನು ಎಲ್ಲಿ ಕೊಡೋದಿಲ್ಲ ನಾನೀಗೆ ಸುಮ್ಮನೆ ಮನೆಯಲ್ಲಿ ಆಡೋದು ಅಷ್ಟೇ. ನವ್ಯ ಅವರು ಬಂದರು. ನವ್ಯ ಅವರೇ ವೆಲ್ಕಮ್. ಲೈಕ್ ಡನ್. ಜಡೆಯಲ್ಲಿ ಗಂಗೆ. ಹೌದೌದು, ಜಡೆಯಲ್ಲಿ ಗಂಗೆ. ಒನ್ ರಿಕ್ವೆಸ್ಟ್ ಅಲೋ ಮೀ ಅಕ್ಕ. ಎಂಥ ರಿಕ್ವೆಸ್ಟಾ? ಶಾಂತ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಹೇರ್ ಸ್ಟೈಲ್ ಲೂಸ್ ಫ್ರಂಟ್ ಅಕ್ಕ. ಫ್ಯಾನ್ಸ್ ರಿಕ್ವೆಸ್ಟ್. ಯಾಕೆ ಇದು ಬೇಡ ಇರಲಿ, ಹೀಗೆ ಸರಿ ಉಂಟು, ಫ್ರಂಟ್ ಬೇಡ. ಲಕ್ಷ್ಮಿ ಅವರು ಹಾರಿ ಅಂತ ಹೇಳ್ತಾ ಇದ್ದಾರೆ. ರೈಸಿಯರಿಯೇ ದುರ್ಗಾ ದಾಯಿಯೇ ದಾಯಿ ಒಂದು ಕವನ ಬರಿತೀನಿ. ಓಕೆ ಓಕೆ ಬರೀರಿ ಬರೀರಿ, ಕವನ ಎಲ್ಲ ಬರೀರಿ, ನಾನು ನೋಡ್ತೀನಿ, ಆಡ್ತೀನಿ ಕವನ ಚೆಂದಾಗಿದ್ದರೆ. ಮಂದಾಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ದೇವರು ಒಳ್ಳೇದು ಮಾಡಿರಿ ನಿಮಗೆ ಅಂತ ಹೇಳಿ. ಯಾಕೆಯಾ ಇದು ಯಾಕೆ? ಹಾಂ ಸಾಕು, ನನಗೆ ಇಷ್ಟೇ ಸಾಕು, ಎಂತ ಲೂಸ್ ಮಾಡೋದು. ಲಕ್ಷ್ಮಿ ಕೋರ ಬ್ರೋ ಡನ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಅವರು 20 ಲೈಕ್. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ಥ್ಯಾಂಕ್ ಯು, ವೆಲ್ಕಮ್. ಶಾಂತ ಸಿಸ್ಗೆ ಬಂದ್ಪೆ ಪದ್ಯ, ಶಿವನ ಪದ್ಯತೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ, ನೀನಿಟ್ಟ ಕಾಯ, ನೀನಿಟ್ಟ ಕಾಯ, ನಿನ್ನ ಕೈಲಿ ಮಾಯ ಆಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಯಲಿಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ನುಡಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಎಲ್ಲ ಮೆಸೇಜ್ ಹೋಯ್ತಾ ಅಂತಲ್ಲ. ಎಷ್ಟಲ್ಲಿ ಲೂಸ್ ಮಾಡಿ ಅಕ್ಕ, ಕ್ಯೂಟ್ ಇರ್ತೆ, ಇಷ್ಟು ಸಾಕಾ? ಸಂತೋಷ್ ಅವರು ಬೊಕ್ಕೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಸಾಂಗ್ ನಮ್ಮ ಗುರುಗಳು ಬರೆದಿದ್ದು ರೀ. ಹೌದಾ ಲಕ್ಷ್ಮಿ ಅವರೇ? ಓಕೆ ಓಕೆ. ಶಾಂತಿ ಸೂಪರ್ ಅಂತ ಹೇಳ್ತಾರೆ. ಲಕ್ಷ್ಮಿ ಕುವರ ಸಬ್ ಡನ್ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ನವ್ಯ ಅವರೇ ಸಬ್ಬಾಗಿ, ಸಬ್ಬಾಗದವರು ಸಬ್ಬಾಗಿ ಆಯಿತಾ? ಚೆಲುವರಾಜ್ ಅವರು ಲಕ್ಷ್ಮಿ ಸಿಸ್ಟರ್ ಡನ್ ಅಂತ ಹೇಳ್ತಾ ಇದ್ದಾರೆ. ಈ ಹೇರ್ ಸ್ಟೈಲ್ ಎಂತಾಗಿದೆಯಾ? ಈ ಎಂಜಂದಿ ಗೊತ್ತಬ್ಜಿ? ಲೂಸ್ ಆಣದ ಸಾಕಾ? ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರಿತು ಅವರು. ವಿಲಾಸಿನಿ ಅವರು ಸಪೋರ್ಟಿಂಗಲ್ಲಿದೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್ಟರ್. ಬ್ರೇಕ್ಫಾಸ್ಟ್ ಆಗಿದೆ. ಕವನ ಬರ್ದೀನಿ, ಓದಿ. ಎಲ್ಲಿಂಟು ಆ ಕವನ? ಇವರ ಕವನ ಎಲ್ಲಿ ಹೋಯ್ತಾ? ಎಲ್ಲಿಂಟು? ರಿತು ವರ್ಲ್ಡ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ. ಗಿರೀಶ್ ಕುಮಾರ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಧ್ರುವತಾರೆ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ವಿಲಾಸಿನಿ ಸಿಸ್ ಸಪೋರ್ಟು. ಓಕೆ, ವಿಡಿಯೋ ನೋಡಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಸಿಸ್. ಗಿರೀಶ್ ಅವರ ಸಪೋರ್ಟು. ಮತ್ತು ಶಾಂತ ಸಿಸ್ ಚಪ್ಪಾಳೆ ಹೊಡಿತಾ ಇದ್ದಾರೆ. ಲಕ್ಷ್ಮಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಗಿರೀಶ್ ಅವರು ಸಪೋರ್ಟಿಂಗ್ ಪ್ಲೀಸ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್. ದುರ್ಗಾ ಆಯ್ಗು ದುರ್ಗನ ಜುಟ್ಟದ ಮಿತ್ತು ಕಣ್ಣು ಅಂದಿಯೇ ದಾದಾತನಿಗೆ ಇದು ಜುಟ್ಟು ದಾದ ಎಂಕೆ ಗೊತ್ತಾಪಜಿ ಜುಟ್ಟುದು. ಪಿನ್ ಐಡಿಗೆ ಡನ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಅವರಿಗೆ ಕಮೆಂಟ್ ಹಾಕಿ ಆಯಿತಾ? ಥ್ಯಾಂಕ್ ಯು ನವ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೂಸ್ ಫ್ರಂಟ್
ಎಂಚಿನ ಕರ್ಮ ಎಂಚಿ ನಂದೇ ಗೊತ್ತ ಎಂತ ಇದು ಸಪೋರ್ಟಿಂಗ್ ಮೆಸೇಜಾ ನವ್ಯ ಅವರದ್ದು. ಥ್ಯಾಂಕ್ ಯು ನವ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಲೋ, ದಿಸ್ ಈಸ್ ರೀತು, ಹೌ ಆರ್ ಯು ಆಲ್? ಎಸ್ ಐ ಆಮ್ ಸೊ ಗುಡ್ ಅಂತ ಹೇಳ್ತಾ ಇದ್ದಾರೆ. ಎಸ್ ಫುಲ್ ಲೂಸ್ ಮಾಡಿ ಅಕ್ಕ, ಈ ಮೇಲೆ ಹೆಂಚಿನ ಉಪ್ಪದ್ರೆ ಇಂಕ್. ಹಾಂ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಂತ ಹೇಳ್ತಿದ್ದಾರೆ ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಭದ್ರಯ್ಯ ಒಂದು ಲೈಕ್ ಕೊಡಿಯ ಭದ್ರಯ್ಯ ಆಲ್ರೆಡಿ ಅಂತ ಹೇಳ್ತಾ ಇದ್ದಾರೆ. ಗಿರೀಶ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಪೂರ್ವಿ ಅಡುಗೆ ಮನೆಯವರು ಬಂದರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಪೂರಿ ಅವರೇ, ವೆಲ್ಕಮ್ ವೆಲ್ಕಮ್. ಚಹಾ ಆಯಿತಾ, ಕಾಫಿ ಆಯಿತಾ? ಗಿರೀಶ್ ಅವರೇ ನಿಮ್ಮದು ಕಾಫಿ ಆಯಿತಾ, ತಿಂಡಿ ಆಯಿತಾ? ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಬಿಡಿ, ಕಮೆಂಟ್ ಮಾಡಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ, ಗತಿ ನೀನೇ ಆದಿಯಲಿ, ಈ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬ ಬಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ದಯೆ ಇರಲಿ ನಮ್ಮಲ್ಲಿ, ಗತಿ ನೀನೇ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಒರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗೀತಾ ಸಿಸ್ ಬಂದರು. ಹಾಯ್ ಗೀತಾ ಸಿಸ್, ವೆಲ್ಕಮ್ ವೆಲ್ಕಮ್. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್. ನೋಡಿ ಲೈವಿಗೆ ಬಂದು ಲೈಕ್ ಕೊಡಿ ಆಯಿತಾ. ಸೂಪರ್ ಭಕ್ತಿ ಸಾಂಗ್. ಥ್ಯಾಂಕ್ ಯು ಶರಣಪ್ಪ ಅವರೇ, ಒಂದು ಲೈಕ್ ಕೊಡಿ ಶರಣಪ್ಪ. ತಿಂಡಿ ಆಯಿತಾ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ ಗೀತಾ ಸಿಸ್. ಗೀತಾ ಸಿಸ್ ತಿಂಡಿ ಆಗಿದೆ, ಚಪಾತಿ. ಗಿರೀಶ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಹಾಯ್ ಅಕ್ಕ ಅಂತ ವಸಂತ ಅವರು ಬಂದರು. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್ ಅಂತಾರೆ. ಗುಡ್ ಮಾರ್ನಿಂಗ್ ವಸಂತ ಅವರೇ. ಚಾಣ ತಿಂಡಿ ಹಣ ಅಂತ ಕೇಳ್ತಾ ಇದ್ದಾರೆ. ಶಾಂತಸಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಲಕ್ಷ್ಮಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ ಹೇಳ್ತಾರೆ ಲೈಕ್ ಮಾಡಿ. ಹೌದೌದು, ಎಲ್ಲರೂ ಲೈಕ್ ಮಾಡಿ. ತುಂಡಿ ಶಾಂತ ಸಿಸ್ ಲೈಕ್. ವಾವ್ ಸೂಪರ್ ಸಾಂಗ್ ಅಂತ ಹೇಳಿದೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯಿತಾ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಲೈವಿಗೆ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು. ಪಾವನಾಂಗ ಪಂಡರಿನಾಥ, ಪಾದ ಸೇವಾ ಪುಣ್ಯಮನೀತ, ಕರುಣಿಸುವಾರಯ್ಯ ದರುಶನ ತೋರಯ್ಯ, ನೀ ನನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಓಂ ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ. ಕನಸು ಮನಸ್ಸಿನ ಜೀವವು ನೀನೇ, ಅಂತರಾತ್ಮನ ಭಾವವು ನೀನೇ, ಅನ್ಯವು ಇಲ್ಲವಯ್ಯ ಎಲ್ಲವೂ ನೀನೇ ಅಯ್ಯ, ಸುಖವೆಂಬ ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಓಂ ಜಯತು ಜಯ ವಿಠಲ. 27 ಅತಿ ಕಕಾಶಿ ಗೇಮಿಂಗ್ ಅವ್ರು ಬಂದರು. ಹಾಯ್ ಕಕಾಶಿ ಅವರು, ವೆಲ್ಕಮ್ ಗೇಮಿಂಗ್ ಚಾನಲ್, ವೆಲ್ಕಮ್ ವೆಲ್ಕಮ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ, ನಗಾಡ್ತಾ ಇದ್ದಾರೆ. ಎಂತಾಯಿತು
ಶಾಂತ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ, ಗೀತಾ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ, ಹೃದಯವು ಅರಳುವ ವೇಳೆ ಸವಿನೆನಪಲಿ ಬರೆದೆನು ಓಲೆ. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ, ಹೃದಯವು ಅರಳುವ ವೇಳೆ ಸವಿನೆನಪಲಿ ಬರೆದೆನು ಓಲೆ. ಸೂಪರ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಗೇಮಿಂಗ್ ಚಾನಲ್ ಅವರೇ, ಸಬ್ಬಾಗದಿದ್ದು ಸಬ್ಬಾಗಿ, ಲೈಕ್ ಕೊಡೋದಿದ್ದು ಲೈಕ್ ಕೊಡಿ ಆಯಿತಾ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ಲಕ್ಷ್ಮೀ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ, ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ, ಮತ್ತು ಶಾಂತ ಸಿಸ್ ಮಳೆಯಲಿ ಜೊತೆಯಲಿ ನನಗೆ ಕುತೂಹಲ, ಏನೋ ಕುತೂಹಲ. ಅವು ಗೊತ್ತು ಜಿ ಶಾಂತ ಸಿಸ್. ಲಕ್ಷ್ಮಿ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಗೀತಾ ಸಿಸ್ ಗಿಫ್ಟ್ ನನ್ನ ರಿಟರ್ನ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಸಿಸ್. ಬಾಯ್ ಸಿಸ್ 30 ನಿಮಿಷ ಆಯಿತು. ಓಕೆ ಓಕೆ ವಿಲಾಸಿನ್ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬರ್ ಚೇಸನ್ ಅಕ್ಕ, ಕಾಕಾಶಿ ಗೇಮ್ಸ್ ನೋಡಿ, ಕಾಕಾಶಿ ಗೇಮ್ಸ್ ಅವರಿದ್ದಾರೆ, ಅವರಿಗೆ ಗಿಫ್ಟ್ ಕೊಡಿ ಆಯಿತಾ. ವಿಡಿಯೋ ಕಮೆಂಟ್ ಮಾಡಿ ಪ್ಲೀಸ್. ಕನೆಕ್ಟ್ ಕಾಕಾಶಿ ಗೇಮಿಂಗ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಗಣೇಶ ಅವರು, ಗಣೇಶ ಲಕ್ಷ್ಮಿ ಅವರು, ಅವ್ರ ಹೆಸರೆಂತ ಮಾರೆ ಹೋಯ್ತಾ, ಲಕ್ಷ್ಮೀ ಗೋಪಾಲ್ ಅವರು ಗಣೇಶ ಅಂತ ಹೇಳ್ತಾ ಇದ್ದಾರೆ. ಒಂದೇ ಉಸಿರಂತೆ ಇಂದು ನಾನು ನೀನು. ಅವ್ರ ರಿಲೀಕ್ಸ್ ಗೊತ್ತು ಜಿಯೇ, ಒಂದೇ ಉಸಿರಂತೆ, ಒಂದೇ ಉಸಿರಂತೆ ಇನ್ನು ನಾನು ನೀನು, ಒಂದೇ ಇನ್ನು ನಾನು ನೀನು. ಅವು ನಾನೊಂದು ನಾನು ಬರೀದು ಕನ್ಪೆ ಅಪ್ಪಗ ಪನ್ಪೇವೆ, ಮಸ್ತ್ ಶೋಕ್ ಉಂಟು ಪದ್ಯ ಮಾತ್ರ. ಓಕೆ ಓಕೆ ಕೊಟ್ಟಿದ್ದೇನೆ. ನಿಮ್ಮ ಮನೆ ಮಗಳು ಬಂದರು. ಹಾಯ್ ಮನೆ ಮಗಳು, ವೆಲ್ಕಮ್ ವೆಲ್ಕಮ್. ನೋಡಿ ನಿಮ್ಮ ಮನೆ ಮಗಳು ಬಂದಿದ್ದಾರೆ. ಯಾರೆಲ್ಲ ಮನೆ ಮಗಳಿಗೆ ಕನೆಕ್ಟ್ ಆಗಿ. ನಮ್ಮೀಸ್ ಅವರು ಬಂದರು. ಹಾಯ್ ನಮ್ಮೀಸ್, ವೆಲ್ಕಮ್ ವೆಲ್ಕಮ್. ನಮ್ಮೀಸ್ ಅವರಿಗೆ ಕಾಫಿ ಆಯಿತಾ ನಿಮ್ಮದು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಓಕೆ ಕಾಕಾಕ್ಷಿ ಅವರೇ, ಕನೆಕ್ಟ್ ಆಗಿ ವಿಡಿಯೋಗೆ ಕಮೆಂಟ್ ಮಾಡಿ ಆಯಿತಾ. ಕಾಫಿ ಆಯಿತಾ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಆಗಿದೆ ಕಾಫಿ ಆಗಿದೆ. ಅರುಣ್ ಅವರು ಬಂದರು. ಹಾಯ್ ಅರುಣ್, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಟಿಫಿನ್ ಆಗಿದೆ ಅರುಣ್. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಲಕ್ಷ್ಮೀನಾರಾಯಣ ಅವರು, ಹಾಯ್ ಮೇಡಮ್, ಟಿಫಿನ್ ಆಗಿದೆ ಲಕ್ಷ್ಮೀನಾರಾಯಣ. ಒಂದು ಲೈಕ್ ಕೊಡಿ ಲಕ್ಷ್ಮೀನಾರಾಯಣ ಅವರೇ. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ, ನಮ್ಮಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಪ್ರವೀಣ್ ನಾಯಕ್ ಅವರು ಹಾಯ್ ಅಂತ ಹೇಳಿದ್ದಾರೆ. ಹಾಯ್ ಪ್ರವೀಣ್ ನಾಯಕ್, ಚಾನಲ್ ಇದೆಯಾ ಪ್ರವೀಣ್ ನಾಯಕ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ಚಂದ್ರಕ್ರಿಯೆ, ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್ ಚಂದ್ರ ಅವರೇ. ಒಂದು ಲೈಕ್ ಕೊಡಿ ಚಂದ್ರ ಅವರೇ. ಸಬ್ಬಾಗದಿದ್ದರೆ ಸಬ್ಬಾಗಿ ಆಯಿತಾ. ಲಕ್ಷ್ಮಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಲಕ್ಷ್ಮಿ ಸಿಸ್. ಗುಡ್ ಮಾರ್ನಿಂಗ್ ಸಂಗೀತ, ಥ್ಯಾಂಕ್ ಯು. ನಿಮಗೆ ಕೂಡ ಗುಡ್ ಮಾರ್ನಿಂಗ್ ನಮ್ಮಿ ಸಿಸ್. ವಾಯ್ಸ್ ಚೆನ್ನಾಗಿ ಇಲ್ಲ ರೀ, ಪರವಾಗಿಲ್ಲ ರೀ. ವಾಯ್ಸ್ ದೇವರು ಕೊಟ್ಟದ್ದು ವಾಯ್ಸ್ ಅಲ್ಲ, ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಈಗಲೇ ಮಾತಾಡಬೇಕಾಗ್ತದೆ. ಥ್ಯಾಂಕ್ ಯು. ನೀವು ಅಷ್ಟಾದರೂ ಹೇಳಿದಿರಲ್ಲ ಅರುಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೂರ್ಯ ಅವರು ಬಂದರು. ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಅವರೇ ಥ್ಯಾಂಕ್ ಯು ಸೋ ಮಚ್. ಸೂರ್ಯ ಅವರೇ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ನಿಮ್ಮ ಮನೆ ಮಗಳು ನಗ್ತಾ ಇದ್ದಾರೆ. ನಮೀಸ್ ಅವರು ಲೈಕ್, ಥ್ಯಾಂಕ್ ಯು ನಮೀಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮೀಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಮತ್ತು ನಮ್ಮ ಮನೆ ಮಗಳು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಆಗಿಲ್ಲ ಸಂಗೀತ ಅಂತ ಹೇಳ್ತಾರೆ. ಏನು ಲೇಟ್ ನಮೀಸಿಸ್, ಗಿಫ್ಟ್ ಕೊಡಿ. ಒಂದು ಕಮೆಂಟ್ ಹಾಕಿ. ಹೌದೌದು ನಿಮ್ಮ ಮನೆ ಮಗಳಿಗೆ ಒಂದು ಗಿಫ್ಟ್ ಕೊಡಿ. ಅವರ ವಿಡಿಯೋ ಕಮೆಂಟ್ ಹಾಕಿ ಆಯಿತಾ. ಹರೀಶ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಹರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ತಗೊಳ್ಳಿ, ಗಿಫ್ಟ್ ಕೊಡಿ. ಹೌದೌದು
ಕಿಚನ್ ಗಿಫ್ಟ್ ಡನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಸಿಸ್ ನಿಮಗೆ ಕಕಾಶಿ ಗೇಮಿಂಗ್ಸ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಕಕಾಶಿ ಗೇಮಿಂಗ್ಸ್ ಆಪ್ ವಿಡಿಯೋ ಕಮೆಂಟ್ ಡಾಲಿಯೇ. ಏನು ಟಿಫಿನ್ ತಿಂದ್ರಿ? ಇಂಡಿಯನ್ ಅವರೇ, ಇಂಡಿಯನ್ ವೆಲ್ಕಮ್. ಒಂದು ಲೈಕ್ ಕೊಡಿ ಇಂಡಿಯನ್. ನಂದು ಚಪಾತಿ. ನೀವು ಹಾಡಬೇಡಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅರುಣ್ ಅವರೇ, ನೀವು ನನ್ನ ಚಾನಲ್ಗೆ ಬಂದಿದ್ದೀರಾ. ಹಾಡುದು ಬಿಡುವುದು ನನ್ನ ಇಷ್ಟ. ನಿಮಗೆ ಇಷ್ಟ ಇದ್ದರೆ ಕೇಳ್ಬೋದು, ಇಲ್ಲದಿದ್ರೆ ಹೋಗ್ಬೋದು, ಆಯಿತಾ ಅರುಣ್ ಅವರೇ. ಹೊಸಬರು ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನೆ ಮಗಳು ಗಿಫ್ಟ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಕಕಾಶಿ ಅವರು. ಕಕಾಶಿ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ರಿಟರ್ನ್ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ. ಕಕಾಶಿ ಅವರೇ ರಿಟರ್ನ್ ಗಿಫ್ಟ್ ಕೊಡಿ ಆಯಿತಾ. ಪ್ರವೀಣ್ ನಾಯ್ಕ ಅವರು ಲೈಕ್ ಡನ್ ಅಂತೇಳಿ. ಮಂದಾರ ಸಿಸ್ ಸಪೋರ್ಟಲ್ಲಿದ್ದಾರೆ. ಲಕ್ಷ್ಮಿ ಅವರು ಗಿಫ್ಟ್ ಡನ್ ಅಂತೇಳಿ. ಸಂಜೆ 6:30ಕ್ಕೆ ಲೈವ್ ಇದೆ, ಬನ್ನಿ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ. ನಮ್ಮಿ ಸಿಸ್ ನೋಡಿ, ನಮ್ಮಿ ಸಿಸ್ನ ಲೈವ್ ಸಂಜೆ 6 ಗಂಟೆಗೆ ಇದೆ, ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೂಪರ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತ ಹೌದೌದು, ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಗಿಫ್ಟ್ ಕೊಟ್ಟವರು. ಓಂ ನಮ ಶಿವಾಯ ಅಂತ ಹೇಳ್ತಾ ಇದ್ದಾರೆ ಪ್ರವೀಣ್ ನಾಯ್ಕ ಅವರು. ಮಾತಾಡಿದರೆ ತುಂಬ ಚೆನ್ನಾಗಿದೆ ರೀ, ಅದಕ್ಕೆ ಮಾತಾಡಿ. ಓ ಹಾಗೆಯಾ, ಓಕೆ ಓಕೆ, ಮಾತಾಡುವ. ಓಕೆ ಓಕೆ. ಅರುಣ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ನಿಮ್ಮ ಮನೆ ಮಗಳವರು ಸಪೋರ್ಟಿಂಗಲ್ಲಿದ್ದಾರೆ. ಪ್ರವೀಣ್ ನಾಯ್ಕ್ ಅವರು ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಪ್ರವೀಣ್ ನಾಯ್ಕ್ ಅವರಿಗೆ ವಿಡಿಯೋ ಕಮೆಂಟ್ ಹಾಕಿ ಆಯಿತಾ. ನಿನ್ನೆ ಲೈವ್ ಮಾಡಿಲ್ಲ ಸಂಗೀತ, ಹುಷಾರಿಲ್ಲ, ಇವತ್ತು ಲೈವ್ ಮಾಡ್ತೀನಿ ಸಂಗೀತ. ನಿನ್ನೆ ಮಾಡಲಿಲ್ವ ನೀವು? ನಾನು ನೋಡಲಿಲ್ಲ, ನನ್ನದು ಬಂದರೆ ಲೈವ್ ಇತ್ತಲ್ಲ ಸಂಜೆ, ಹಾಗೆ ಮತ್ತು ಚಾರ್ಜ್ ಕಲಿಯಿತು. ನಾನು ಚಾರ್ಜಿಗೆ ಇಟ್ಟಿದ್ದೆ, ಮತ್ತು ಸಂಜೆ ಯಾರ ಲೈವ್ಗೆ ಹೋಗಲಿಲ್ಲ ನಾನು. ಮತ್ತೆ 7:30 ನಂತರ ಹೋದದ್ದು ಲೈವಿಗೆಲ್ಲರೂ. ಸಿಂಗಲ್ ಹುಳಿ ಚಿಂಚೋಡಿ ಅವರು ಬಂದರು. ಹಾಯ್ ಸಿಂಗಲ್ ಹುಳಿ, ಒಂದು ಲೈಕ್ ಕೊಡಿ ಆಯಿತಾ. ಕಾಫಿ ಆಗಿದೆ. ಚರಣ್ ಕೇಸರಿ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಚರಣ್ ಕೇಸರಿ ಒಂದು ಲೈಕ್ ಕೊಡಿ ಆಯಿತಾ. ಕಿಚನ್ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಹಾಯ್ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಿಸ್ಸಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಸಿಸ್ ಸಾಮಾನ್ಯ ಬಂದರು. ಹಾಯ್ ಸಾಮಾನ್ಯ, ವೆಲ್ಕಮ್ ಸಾಮಾನ್ಯ. ಇನ್ನ ಸಬ್ಬಾತನೆ ಪೂರ ಒಂದು ಸಾರ ಆತನೆ ಸಬ್ಬು. ನಿಮ್ಮ ಮನೆ ಗಿಫ್ಟ್ ಡನ್, ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪಿನ್ ಐಡಿಗೆ ಕನೆಕ್ಟ್ ಆಗೋದವ್ರು ಕನೆಕ್ಟ್ ಆಗಿ ಆಯಿತಾ. ಗುಡ್ ಅಂತ. ಅಯ್ಯೋ ಸಂಗೀತ ಅಕ್ಕ, ಹಿಂಗ ಅಕ್ಕ, ಮತ್ತೆ ಹೆಂಗೆ ಅರುಣ್ ಅವರೇ ನೀವು ಹೇಳಬೇಕು ಹೆಂಗೆ ಅಂತ. ಕಿಚನ್ ಅವರು ನೈಸ್ ಅಂತ ಹೇಳ್ತಾರೆ. ಚಾ ಆಯಿತಾ ಸಂಗೀತ? ಆಗಿದೆ ನಮ್ಮ ಮಿಸ್ಸಿಸ್, ನನಗೆ ಇವತ್ತು ಚಪಾತಿ ಮತ್ತು ದೋಸೆ. ನಮ್ಮಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಚರಣ್ ಕೇಸರಿ ಅವರು. ಚರಣ್ ಕೇಸರಿ ಅವರೇ ಚಾನಲ್ ಇದೆಯಾ? ಕಿಚನ್ ಗಿಫ್ಟ್ ಡನ್ ಪ್ಲೀಸ್. ನೋಡಿ ಕಕಾಶಿ ಅವರೇ ಕಿಚನ್ ಸಿಸ್ ಕೊಡ್ತಾರೆ ಆಯಿತಾ, ರಿಟರ್ನ್ ಮಾಡ್ತಾರೆ. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. 6:30ಕ್ಕೆ ಲೈವ್ ಇದೆ ಸಂಗೀತ. ಓಕೆ ಓಕೆ ನಮ್ಮಿಸ್ ಅವರೇ. ನೋಡಿ ನಮ್ಮಿ ಸಿಸ್ನ ಲೈವ್ 6:30ಗೆ ಇದ್ದಾರೆ, ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಆಯಿತಾ. ಕನೆಕ್ಟ್ ಆದರೂ ಕಮೆಂಟ್ ಮಾಡಿ, ರಿಟರ್ನ್ ಮಾಡ್ತೇನೆ. ನೋಡಿ ಗೀತಾ ಸಿಸ್ ನಿಮಗೆ ಕಕಾಶಿ ಅವ್ರ ಗೇಮಿಂಗ್ ಚಾನಲ್ ಅವರು ಕನೆಕ್ಟ್ ಆಗಿದ್ದಾರೆ ಅಂತೆ. ಒಂದು ನೋಡಿ ಮೆಸೇಜ್ ನೋಡಿ ಕೊಡಿ ಆಯಿತಾ. ನಿಮ್ಮ ಮನೆ ಮಗಳು ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಕೊಡಿ ಅಂತ. ನೋಡಿ ಮನೆ ಮಗಳೇ ಲಕ್ಷ್ಮಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಗಿಫ್ಟ್ ಕೊಡಿ ಆಯಿತಾ. ನಮ್ಮಿ ಸಾಬೀಸ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಚರಣ್ ಅಣ್ಣ ಪ್ಲೀಸ್ ಲೈವಿಗೆ ಬಾ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಚರಣ್ ಅವ್ರದ್ದು ಚಾನಲ್ ಇದೆಯಾ? ಪ್ಲೀಸ್ ಮಾತಾಡು ಚರಣ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಅರುಣ್ ಅವರು. ಸಾಮಾನ್ಯ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ದುರ್ಗಾ ಸಿಸ್ ಹಂದಿ ಮಕ್ಕದಾದವನು ಹೊಸಬರು ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ನನ್ನ ಚಾನಲ್ ಮೋನೋ ಆಗಿದೆ. ನಮ್ಮಿ ಸಿಸ್ ಹೌದೌದು ಅಕ್ಕ ವರ್ಷ ಎಂಚ ಉಂಡು. ವರ್ಷ ಉಂಡು ಈರ ಚಾನಲ್ ಉಂಡು ಚರಣ್, ವರ್ಷ ಉಂಡು. ಗ್ರೇಟ್ ಅವರೇ, ಗ್ರೇಟ್ ಅವರು ಒಂದು ಲೈಕ್ ಕೊಡಿಯೇ. ಗ್ರೇಟ್. ಪಿನ್ ಐ ಡಿ ಡನ್ ಅಂತ ಹೇಳಿದೆ. ನೀವು ನನ್ನ ಚಾನಲ್ಗೆ ಕನೆಕ್ಟ್ ಆಗಬೇಕು ಆಯಿತಾ. ಹೌದೌದು, ನಮ್ಮಿಸ್ ಅವರ ಚಾನಲ್ಗೆ ಫಸ್ಟ್ ಕನೆಕ್ಟ್ ಆಗಿ ಮತ್ತೆ ಅವ್ರು ರಿಟರ್ನ್ ಮಾಡ್ತಾರೆ. ಅದು ಮೋನೋ ಚಾನಲ್ ಅಲ್ಲ, ಹಾಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಅವರು. ಹೆಲೋ ಚರಣ್ ಅಣ್ಣ ಮಾತಾಡುವಣ್ಣ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಚರಣ್ ಅಂತ ಹೇಳ್ತಾ ಇದ್ದಾರೆ ನಮ್ಮಿಸ್ ಅವರು. ಚರಣ್ ಅವರದ್ದು ಚಾನಲ್ ಇದೆಯಾ? ಗುಡ್ ಲೈವ್ ಅಂತ ಹೇಳಿದೆ. ಥ್ಯಾಂಕ್ ಯು. ಕಿಚನ್ ಅವರು ಸಪೋರ್ಟಿಂಗ್ ಆಗಿದೆ. ಕಕಾಶಿ ನಮ್ಮಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ನಮ್ಮಿ ಸಪೋರ್ಟಿಂಗ್ ಆಗಿದೆ. ಪ್ಲೀಸ್ ಬಾ ಅಣ್ಣ, ನಾನು ಇವತ್ತು ಬೇಜಾರು ಮಾಡಲ್ಲ, ಬಾ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಎಂಥದ ಚಾನಲ್ ಉಂಟು. ಓಕೆ ಓಕೆ, ಕೊರಿಯ. ಕಿಚನ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾರೆ. ಕೇಸರಿ ಅಣ್ಣ ಮಾತಾಡು ಅಣ್ಣ. ನಂದು ನೋಡಿ ಆ ಕೇಸರಿ ಅವರೇ ಒಂದು ಅರುಣ್ ಅವರ ಹತ್ರ ಮಾತಾಡಿ ನೀವು ಸ್ವಲ್ಪ.
ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಮ್ಮಿಸ್ ಅವರು. ಕಿಚನ್ ಅವ್ರ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ನೋಡಿ ಅರುಣ್ ಅವರೇ ಮಾತಾಡ್ತಾ ಇದ್ದಾರೆ. ಚರಣ್ ನೀವು ಕೂಡ ಮಾತಾಡಿ, ಏನು ಮಾತಾಡಿದ್ದೆಲ್ಲ ಮಾತಾಡಿಬಿಡಿ ಒಮ್ಮೆ. ಈಗ ಚರಣ್ ಅವರು ಮಾತಾಡ್ತಾ ಇದ್ದಾರೆ, ನೀವು ಮಾತಾಡಿ. ಲೈವ್ಗೆ ಬಂದವರು ಲೈಕ್ ಕೊಡಿ, ಐಡಲ್ ಇರಬೇಡಿ. ಶ್ರೀಧರ್ ನಮ್ಮಿಸ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಶ್ರೀಧರ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮಿಸ್ಸಿಗೆ. ಅವರ ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ ಶ್ರೀಧರ್ ಅವರೇ. ದಾದನ ಆತಂಡು ತೋಜೋಡು ಪನೊಂದುಲ್ಲೆ ರೌಂದಂದು ದಾದಂದು ಗೊತ್ತು ಆನ್ ಇರ್ತೇನೆ. ಸಂಗೀತ ತಿಂಡಿ ತಿಂದು ಬರ್ತೇನೆ. ಸಂಧ್ಯಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಂಧ್ಯಾ ಸಿಸ್ ಬಂದರು. ಹಾಯ್ ಸಂಧ್ಯಾ ಸಿಸ್, ವೆಲ್ಕಮ್. ಸಂಧ್ಯಾ ಸರಸ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಅಲ್ಲ ಕನ ಒಂದು ಪಿನ್ ಐಡಿ ಗಿಫ್ಟ್ ಕೊರಾವ. ಚಾಂಡೀರ್ನ ಅಂತ ಕೇಳ್ತಾ ಇದ್ದಾರೆ. ಸಂಧ್ಯಾ ಸಿಸ್ ಹಾಯ್ ಸಂಧ್ಯಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್, ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕಿಚನ್ ಸಿಸ್ ಸಪೋರ್ಟು, ನಮ್ಮಿ ಸಿಸ್ ಸಪೋರ್ಟು, ಎಲ್ಲರೂ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸಂಧ್ಯಾ ಸಪೋರ್ಟು ಎಲ್ಲ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎನ್ನ ಚಾಂಡ್ ಕೇನೀರ್ ಕೇಸರಿ ಅನ್ನಾಡಿ ಚಾ ಇರ್ನಾಂಡೆ ಕೇಸರಿ. ಅಣ್ಣ ನನ್ನ ಮೇಲೆ ಕೋಪ ನನ್ನ ಅಂತ ಕೇಳ್ತಾ ಇದ್ದಾರೆ. ಅಣ್ಣನ ಹತ್ರ ತಮ್ಮ ಮಾತಾಡ್ತಾ ಇದ್ದಾರೆ. ತಮ್ಮ ಕೇಳ್ತಾ ಇದ್ದಾರೆ ಅಣ್ಣನ ಹತ್ರ ಕೋಪವ ಅಂತ. ಅಣ್ಣನ ಉತ್ತರ ಇಲ್ಲ. ಚರಣ್ ಕೇಸರಿ ಗಿಫ್ಟ್ ದಾನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಕಕಾಶಿ ಅವರು. ಎಲ್ಲರೂ ರುದ್ರೇಶ್ ಗುಡ್ ಮಾರ್ನಿಂಗ್ ರುದ್ರೇಶ್, ಒಂದು ಲೈಕ್ ಕೊಡಿ ರುದ್ರೇಶ್. ಸಬ್ಬಾಗದಿದ್ರೆ ಸಬ್ಬಾಗಿ ಆಯಿತಾ. ಗಿಫ್ಟ್ ಡನ್ ಸಂಗೀತಕ್ಕ. ಥ್ಯಾಂಕ್ ಯು ಚರಣ್ ಕೇಸರಿ ಅವರು. ಥ್ಯಾಂಕ್ ಯು ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ಚರಣ್ ಕೇಸರಿ ಅವರೇ ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಅವರು. ಶಾಂತ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅಣ್ಣ ಮಾತಾಡು ಅಣ್ಣ ಚರಣಣ್ಣ ಅಂತ ಹೇಳ್ತಾ ಇದ್ದಾರೆ. ಎಂತ ಮಾಡಿದ್ದೀರಾ ಅರುಣ್ ಅವರೇ ನೀವು? ಚರಣಣ್ಣ ಮಾತಾಡೋದಿಲ್ಲಲ್ಲ, ಏನಾಯಿತು? ವಾಟ್ ಹ್ಯಾಪೆಂಡ್? ಏನು ಮಾಡಿದ್ರಿ ಚರಣಣ್ಣನಿಗೆ? ಮಾತಾಡಿ ಚರಣ್ ಅವರೇ. ಅವರು ಮಾತಾಡಿ ಅಂತ ಕೇಳಿ. ಓ ದೇವಾ ಇಂಬೆ ಬುಡುಪು ಜನ ನಂದಿಯೇ ಚರಣ್ ದಾದಾಂಡು ಸ್ಕಿಪ್ ಮಾಡಿ ಶಾಂತಸಿ ಸೋಲು. ಕನ್ನಡ ನಾಡಿನ ಜೀವನದಿ ಸಾಂಗ್ ಪಲ್ಲೆನ್. ಕನ್ನಡ ನಾಡಿನ ಜೀವನದಿ ಕಾವೇರಿಯೋ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ವೈಯಾರಿಯೋ ಜೀವನದಿ ಈ ಕಾವೇರಿ. ಈ ತಾಯಿಯೋ ನಕ್ಕರೆ ಸಂತೋಷದ ಸಕ್ಕರೆ. ಮಮತೆಯ ಮಾತಿಗೆ ಭಾಗ್ಯದ ನಾತಿಗೆ ಮಾಡುವೆ ಭಕ್ತಿಯ ವಂದನೆ. ಸೂಪರ್ ಅಂತೇಳಿ ಉಗ್ರಂ ಟೀಮ್ ರಾಹುಲ್ ಅವ್ರು ಬಂದರು. ರಾಹುಲ್ ವೆಲ್ಕಮ್. ಶಾಂತ ಪ್ರವೀಣ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ ಕಕಾಶಿ ಅವರು. ಚರಣ್ ಬ್ರೋ ಅಂತ ನಗ್ತಾ ಇದ್ದಾರೆ. ಕೋಪ ಇಲ್ಲ ಅರುಣ್ ಅಂತ ಹೇಳ್ತಾ ಇದ್ದಾರೆ. ಶಾಂತಸಿ ಸಾಯಿ ರಾಹುಲ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಅವರು. ಶಾಂತಸಿ ಸೂಪರ್ ಅಂತಾರೆ. ವಾ ಅಂತ ಹೇಳ್ತಾ ಇದ್ದಾರೆ ಚರಣ್ ಅವರು. ಗುಡ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಮತ್ತೆ ಯಾಕೆ ನೈಟ್ ಲೈವ್ಗೆ ಬಂದಿಲ್ಲ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಪುರ್ಸೋತಿರ್ಬೇಕಲ್ಲ ಮಾರಾಯ, ನೀನು ಪುರ್ಸೋತಿದ್ರೆ ಬರುದಿಲ್ವ ಅವರು? ಅರುಣ್ ಅವರೇ ಪುರ್ಸೋತಿದ್ರೆ ಬರ್ತಾರೆ ಚರಣ್ ಅವರು. ಅವರು ನಿನ್ನೆ ಮಲಗಿದ್ದು ಕಾಣಬೇಕು, ಸಂಡೇ ಅಲ್ಲ. ಮಂದರಸಿ ಸುಳ್ಳೆ ಬರೋದ್ರೆ ಓಕೆ ಮಂದರಸಿ ಓಕೆ. ಗೀತಾ ಸಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಎಕ್ಕ ಸಕ್ಕ ಸಾಂಗ್ ಪಲ್ಲೆ. ಎಕ್ಕ ಸಕ್ಕಲ ಅಕ್ಕ ಪಂಡದ ಲೆಪ್ಪು ನಕುಲು ಬತ್ತೆರಿತ್ತೆಲ. ಅಕ್ಕ ಪಂಡದ ಲೆಪ್ಪು ನಕುಲು ಬತ್ತೆರಿತ್ತೆಲ. ಓ ರಾಮ ಓ ಧುಮಾ ರಾಮಧೂಮ ಸೋಮ ಔಲೆ ಏನು ಉಲ್ಲಿರಿಯ
ಮಲ್ಲ ಮಲ್ಲ ಬೊಂಡ ಕೆತ್ತದು ಕೊರ್ಲೆಯ ಮಂಡೆ ನಿಲ್ಕಿ ನೀರು ಕುಟುದು ಬೆಂದರು ಕೈ ಪೊಡು ಕೋಟಿ ಚೆನ್ನಯ್ಯ ಎಣ್ಣೆ ಪಾರ್ದು ಪೊರ್ಲು ಮೀಯೊಡು ಎಕ್ಕ ಸಕ ಎಕ್ಕ ಸಕ್ಕಲ ಅಕ್ಕ ಪಡೆದು ಲೆಪ್ಪು ನಕುಲು ಬತ್ತೆರಿತ್ತೆಲ ಓ ಗಂಗೆ ಓ ಗೌರಿ ಗಂಗೆ ಗೌರಿ ಕಾಳಿ ಬೊಳ್ಳಿ ಇಂಚಿ ಬಲೆದೆ ಚೊಂಬು ಮುಟ್ಟ ಮಲ್ಲ ಪೇರು ಕೊರಡು ಶಾರದೆ ಓಲು ಇತ್ತಿ ನೆಲ್ಲಿಕಾಯಿ ಉಪ್ಪು ಸೇರುಡು ಬದುಕು ಪನ್ಪಿ ಉಯ್ಯಾಲೆಡು ನಮ ಕುಲ್ಲೆಕ ಎಕ್ಕ ಸಕ್ಕಲ ಅಕ್ಕ ಪಡೆದು ಲೆಪ್ಪು ನಕುಲು ಬತ್ತೆರಿತ್ತಲ ಎಕ್ಕ ಸಕ್ಕಲ. ಬಾಲಕೃಷ್ಣ ಅವ್ರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಬಾಲಕೃಷ್ಣ ಅವರೇ ಒಂದು ಲೈಕ್ ಕೊಡಿಯಾ? ಎಲ್ಲರೂ ತಿಂಡಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ರಾಹುಲ್ ಟೀಮ್ನ ಉಗ್ರಂ ಟೀಮ್ನ ರಾಹುಲ್ ಅವರು ಮಂದರ್ಸಿ ಸೂಪರ್ ಅಂತೆ. ಮಲ್ಲಪ್ಪ ಅವರು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಮಲ್ಲಪ್ಪ ಅವರೇ ಒಂದು ಲೈಕ್ ಕೊಡಿ. ಕಾಫಿ ಆಗಿದೆ ಮಲ್ಲಪ್ಪ ಅವರು, ನಿಮ್ದಾಯ್ತಾ? ನಮೀಸ್ ಅವ್ರು ಸೂಪರ್ ಅಂತ ಹೇಳ್ತಾರೆ. ಮಂದಾರ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಅವರ ವಿಡಿಯೋಗೆ ಕಮೆಂಟ್ ಹಾಕಿ ಕಕಾಶಿ ಅವರೇ. ಅಕ್ಕ ಎನ್ನ ಅಕ್ಕ ಆಪನದಲ್ಲಿ ನೀನು ಅಕ್ಕ ಬೈದಿರು ಮಂದಾರಕ್ಕ. ನಿನ್ನೆ ಸ್ವಲ್ಪ ಕೆಲಸ ಇತ್ತು ಅರುಣ್ ಅಂತ ಹೇಳ್ತಾರೆ. ಮತ್ತು ನಾನು ಹೇಳಿಲ್ವ ಅವರಿಗೆ ಕೆಲಸ ಉಂಟಂತ. ನಂದು ಆಯಿತು ತಿಂಡಿ ರಾಹುಲ್ ಬ್ರೋ, ನಿಮ್ದಾಯ್ತು ಅಂತ ಕೇಳ್ತಾರೆ. ಚಹಾ ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ಚಹಾ ಪರಿ ಬಾಲಕೃಷ್ಣ ಅವರು ಈರ್ ಪರಿಹಾರ. ನಮ್ಮಿ ಸಬ್ಬೀಸ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಸುನೀಲ್ ಪೂಜಾರ್ ಅವರು ಬಂದರು, ಕನ್ನಡ ಸಾಂಗ್ ಹಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಂ ಅರುಣ್ ಅಂತ ಹೇಳ್ತಾರೆ. ಸುನೀಲ್ ಅವರೇ ವೆಲ್ಕಮ್, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತ ಪ್ರವೀಣ್ ಅವರು ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮೇಲೆ ಬರ್ತೀರಲ್ಲ ಅಣ್ಣ? ಬರ್ತಾರೆ ಎಂತ ನೀನು ಹಾಗೆ ಕೇಳೋದು? ಬರದಿದ್ರೆ ಎಲ್ಲಿಗೆ ಹೋಗ್ತಾರೆ ಅವರು? ಲೈವ್ಗೆ ಬರ್ತಾರೆ, ಅವರಿಗೆ ಕೆಲಸ ಉಂಟಲ್ಲ. ಸೂಪರ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ದುರ್ಗಾಸಿಸ್ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿಸಿಸ್ ಹಾಯ್ ಬಾನ್ವಿಸಿಸ್ ವೆಲ್ಕಮ್. ಸಂಧ್ಯಾ ಅವರು ಸಪೋರ್ಟಿಂಗ್ ಹಾಯ್ ಬಾನ್ವಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಅರುಣ್ ಅವರು ಚಾನಲ್ ಇದೆಯಾ ಅರುಣ್? ಎನ್ನ ಅಕ್ಕ ಮೆಗ್ಗೆಡ ಪಾತಿರ್ಜಿ ಪದಾತಿರ್ಜಿಯರ ದಾನೆ ಪಾತಿರ್ಜಿ. ಶಾಂತು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಟಿಫಿನ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಬೇರೆ ಲೈವ್ನಲ್ಲಿ ಸಿಗ್ತೇನೆ ಅರುಣ್ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಬೇರೆ ಲೈವಲ್ಲಿ ಸಿಗ್ತಾರೆ ಅವರು. ವೈಟ್ ವಿಶಾಲವಾಗಿದೆ, ಎಲ್ಲಿ ನೋಡಿದ್ರು ಲೈವೇ, ಅಲ್ಲಿ ಇರ್ತಾರೆ ಅವರು ಅಲ್ವಾ? ನಾವೆಲ್ಲ ಇರ್ತೇವೆ ಅಲ್ಲಿ, ನೀವು ಹುಡುಕ್ಬೇಕಷ್ಟೇ ಅರುಣ್ ಅವರೇ ನಮ್ಮನ್ನು. ಬಾನ್ವಿ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾರೆ. ರಾಹುಲ್ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿ ಸಿಸ್ ಸಂಧ್ಯಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಬಾನವಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಅವರು. ಸಂಧ್ಯಾ ಸಪೋರ್ಟಿಂಗಲ್ಲಿದ್ದಾರೆ. ಯಾಕೆ ಅಣ್ಣ ಬೇರೆ ಲೈವ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಅರುಣ್ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿಸಿಸ್ ಶಾರ್ಟ್ಗೆ ಕಮೆಂಟ್ ಹಾಕಿ ಕನೆಕ್ಟ್ ಆಗಿದ್ದಾರೆ. ನಾನು ರಿಟರ್ನ್ ಮಾಡಲ್ಲ, ಅದರಿಂದ ನನಗೆ WH ಸಿಗಲ್ಲ. ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ರಮೇಶ್ ಅವರೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅವರ ವಿಡಿಯೋಗೆ ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ, ಆಗ ರಿಟರ್ನ್ ಕೊಡ್ತಾರೆ ಅಂತ ಆಯ್ತಾ? ಸಂಧ್ಯಕ್ಕ ಹಾಯ್ ಅಂತೇಳಿ. ಸಂಧ್ಯಕ್ಕ ಸಪೋರ್ಟ್ ಉಳ್ಳಿರ ಆರು ಡೌಟಿಂಗ್ ಮ್ಯೂಟಾ ಅಂತ ಸಂಧ್ಯಾ ಶರತ್ ಗಿಫ್ಟ್ ಡನ್. ಆ ವಿಡಿಯೋ ಕಮೆಂಟ್ ಹಾಕಿ ಅವ್ರು ಮತ್ತೆ ಕೊಡ್ತಾರೆ ಆಯ್ತಾ ಕಕಾಶಿ ಅವರೇ? ಕಕಾಶಿ ಗೇಮಿಂಗ್ಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಕನ್ನಡ ಒಂದು ಸಾಂಗ್ ಆಡಲಿಕ್ಕೆ ಹೇಳಿದಾರಲ್ಲ, ಹೇಳ್ತೆ ಯಾರದು? ಸಂತೋಷ. ಯಾರು ಹೇಳಿದ್ದು? ಕನ್ನಡ ಸಾಂಗ್ ಆಡ್ತೇನೆ, ಒಂದು ನಿಮಿಷ. ಮಲ್ಲಿಕಾರ್ಜುನ ವೆಲ್ಕಮ್ ಮಲ್ಲಿಕಾರ್ಜುನ. ಒಂದು ಲೈಕ್ ಕೊಡಿ ಆಯಿತಾ? ಇಲ್ಲ ಅಕ್ಕ, ನಾನೇ ಡಿಲೀಟ್ ಮಾಡೀನಿ. ಎಂತ ಡಿಲೀಟ್ ಮಾಡಿದ್ದ ಅರುಣು? ಎಂತಾಯಿತು? ಯಾವುದು ಡಿಲೀಟ್ ಮಾಡಿದ್ದು? ಚಾನೆಲ್ ಇಲ್ವಾ? ನೀವು ಸಪೋರ್ಟ್ ಮಾಡಿ. ನಮ್ಮಿಮ್ಮ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿ ಸಿಸ್ ಸಂಧ್ಯಾ ಸಪೋರ್ಟಿಂಗಲ್ಲಿದ್ದಾರೆ. ಸೂಪರ್ ಲೈವ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಬಾನ್ವಿ ಅಕ್ಕ ಟಿಫಿನ್ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಬಂದರು. ಹಾಯ್ ಸ್ವಾತಿ. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಅವರು. ವೆಲ್ಕಮ್ ಸ್ವಾತಿ ನಿಮಗೆ. ಶಾಂತ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಕೂಡ. ಸಂಧ್ಯಾ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಸಿಸ್. ಥ್ಯಾಂಕ್ ಯು. ಬಾನ್ವಿ ಗಿಫ್ಟ್ ಪ್ಲೀಸ್ ಅಂತ ನೋಡಿ. ಬಾನ್ವಿ ಸಿಸ್ ಕಕಾಶಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದವರು ಕೊಟ್ಟಿದ್ದಾರಂತೆ, ನಿಮಗೆ ರಿಟರ್ನ್ ಮಾಡಿ ಆಯ್ತಾ? ಅರುಣ್ ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಸಂಧ್ಯಾ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸಂಧ್ಯಾ ಸ್ವಾತಿ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಕಕಾಶಿ ಅವರು. ದುರ್ಗಾ ಸಿಸ್ಮಾ ಅಂತ ಹೇಳ್ತಾ ಇದ್ದಾರೆ ಬಾನ್ವಿ ಸಿಸ್. ಅಂದರೆ ಬಾನ್ವಿ ಸಿಸ್ ಏನ ಲೈವ್ ಇಜ್ಜಾ ಇನಿ ಅಥವಾ ಉಂಡ
ಟಿಫಿನ್ ಆಂಡಿ ಇರ್ನಾಂಡೆ ಬಾನ್ವಿ ಸಿಸ್. ಹೌದು ಬಾನ್ವಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹೊಸಬರು ನೀವೇ ಕನೆಕ್ಟ್ ಆಗ್ಬೇಕು, ನಮ್ಮ ಹತ್ರ ಕನೆಕ್ಟ್ ಆಗಿ ಅಂತ ಹೇಳ್ಬಾರ್ದು, ನೀವು ಲಾಂಗ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಹೌದೌದು, ಎಲ್ಲರೂ ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ. ನಮ್ಮಿಸ್ ಅವರು ಹಾಯ್ ಬಾನು ಅಂತ ಹೇಳ್ತಾ ಇದ್ದಾರೆ, ಜನ ಕಮೆಂಟ್ ಮಾಡ್ತಾ ಇರಿ. ಓಕೆ ಓಕೆ, ಥ್ಯಾಂಕ್ ಯು ಚರಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ರಿಟರ್ನ್ ಮಾಡ್ತೇನೆ ಆಯ್ತಾ ಚರಣ್ ಅವರೇ. ವಂದನೆಗಳು ಅಂತ ಹೇಳ್ತಾರೆ ಮಂದಾರ ಸಿಸ್. ನಮ್ಮಿಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ವರ್ಲ್ಡ್ ಅವರು ಕಕಾಶಿ ಗೇಮಿಂಗ್ ಸಬ್ ಡನ್, ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿ ಸಿಸ್ಮಾ ಅಂತ ಹೇಳ್ತಾ ಇದ್ದಾರೆ ಮಂದಾರ ಸಿಸ್. ಅಕ್ಕ ಎಕ್ಕಸ ಕಾಡು ನಾನು ಎಲ್ಲಿ ಕಲೀಲಿಲ್ಲ ಇದೆ ಮೊದಲು ಅಕ್ಕ ಎಕ್ಕಸ ಕಾಡು ಕೇಳಿದ್ದು. ಹೌದು ಅರುಣ, ಅದು ನಿಮ್ಮ ಚರಣ ಅವರದ ರಿಕ್ವೆಸ್ಟ್ ಮೇಲೆಗೆ ನಾನು ಆಡಿದ್ದು ಎಕ್ಕಸಕ. ನಿಮಗೆ ಒಳ್ಳೇದಾಗುದಿಲ್ಲಲ್ಲ ಹಾಡೆಲ್ಲ, ಮತ್ತೆ ನೀವು ಎಲ್ಲಿ ಕೇಳುವುದು? ಅದು ನಮ್ಮದು ಭಾಷೆ, ನಮ್ಮ ತುಳು ಭಾಷೆದ ಹಾಡು, ಅದು ಫೇಮಸ್ ಹಾಡು, ಅದು ಗೊತ್ತುಂಟ ನಿಮಗೆ. ಮಲ್ಪೆ ಬಕ್ಕ ಬಾಲೆ. ಓಕೆ 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 ಸಿಸ್ಟರ್, ಬಾಯ್. ಓಕೆ ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ರಾಹುಲ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸ್ವಾತಿ ಅವರು ಓಂ ನಮ ಶಿವಾಯ ಅಂತ ಹೇಳ್ತಾ ಇದ್ದಾರೆ. ನಮ್ಮಿ ಸಬ್ ಡನ್ ಅಂತೇಳಿ, ಪ್ಲೀಸ್ ರಿಟರ್ನ್ ಸಬ್ ಅಂತೇಳಿ ನೋಡಿ. ವರ್ಲ್ಡ್ ಅವರು ನಮ್ಮಿಸ್ ಅವರಿಗೆ ವರ್ಲ್ಡ್ ಅವರೇ ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ಶಾರ್ಟ್ ವಿಡಿಯೋಗೆ ಕಮೆಂಟ್ ಹಾಕಿದರೆ ರಿಟರ್ನ್ ಸಿಗೋದಿಲ್ಲ ನಿಮಗೆ. ಎಲ್ಲರೂ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚರಣಗೂ ತುಳು ಬರ್ಪುಂಡು ಆರು ಕುಳ್ಳದಾರಿಯೇ ಅನ್ನಂದ ಆರು ಎಕ್ಕಸಕ ಪಂಡೇರು. ಅರುಣಗೂ ಗೊತ್ತು ಜಿಗೆ ಪದ್ಯ ಐಕ ಅರುಣ್ ಫಸ್ಟ್ ಕೇಂಡುಗೆ ಐಕೆ ಅನ್ಪಂಡು ಅರುಣಗೂ ಪದ್ಯನೇ ಇಷ್ಟೇಜಿ ಬಣ್ಣಾನೆ ಪಂಡೇರು ಪದ್ಯ ಬನಚಿಂದು ಬಕ ಒಡೆಕೇನು ಪದ್ಯ ಅದೇ ನಮಗಣ ಗೊತ್ತುಂಡವು ನಮ್ಮ ಫೇಮಸ್ ಪದ್ಯ ತುಳುನಾಡ್ದಂದು ಎಕ್ಕಸಕ ಅಂದ್ ಪಂಡೆಲ್ಲ ಶೋಕಾಪುಣ ಪದ್ಯ ಕೇಂದ್ರೆಲ್ಲ ಶೋಕಾಪುಣ ಅಂಚ. ನಮೀಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ನಮೀಸ್ ಅವರೇ. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ನಮೀಸ್, ಥ್ಯಾಂಕ್ ಯು ಶಾಂತ ಸಿಸ್. ಸ್ವಾತಿ ಗಿಫ್ಟ್ ಪ್ಲೀಸ್ ಅಂತ ಕಕಾಶಿ ಅವರೇ ಹೇಳ್ತಾ ಇದ್ದಾರೆ. ಸಿಸ್ಮಾ ದಾದ ತಿಂಡಿ ಇನಿ ಉಂದಿಯೇ ಚಪಾತಿಲ ಬಕ್ಕ ಉಂದುಲ ದೋಸೆಲ. ನೀನು ದುಂಬಿಯಾದ ನಾ ಹೂವಾಗುವೆ, ನೀ ದುಂಬಿಯಾದ ನಾ ಹೂವಾಗ. ಆದರೂ ನೀನೇಕೆ ಹೂವಿಂದ ಪ್ರೀತಿಯ ಕಾತುರದ ಯಾರಾದರೂ ಆಗಬಲ್ಲರು. ಕವಿ ಯಾರು ಮೆಚ್ಚಿದರು, ಯಾರು ಮೆಚ್ಚಿದರು, ನಾನು ಯಾಕೆ ಓದಿದರೆ ಓದಿ ಪ್ರೀತಿಸಿದ ಆಕಾಶದಲ್ಲಿ ತೇರಿದಂತ ಈ ಸಣ್ಣ ನಮ್ಮಿ ಅಕ್ಕ ತಿಂಡಿ ಆಯ್ತು ಅಂತ ಕೇಳಿದೆ. ಬಾನ್ವಿ ಅಂತ ಅರುಣ್ ಅಂತ ಹೇಳ್ತಾ ಇದ್ದಾರೆ. ನೀ ಆದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲು ಹಿತವಾಗಿ. ಸುದೀಪ್ ಸರ್ ಆ್ಯಕ್ಟಿಂಗ್ ಮಾಡಿದಾರಲ್ಲ ಎಕ್ಕಸಕ ಸಾಂಗ್ ಹಾಡುನು. ಯಾವುದದು ಎಕ್ಕಸಕ? ಸುದೀಪ್ ಅವರು ಆ್ಯಕ್ಟಿಂಗ್ ಮಾಡಿದ್ದು. ಅಕ್ಕ ಎಕ್ಕಸಕ್ಕ ಅದು ಗೊತ್ತಿಲ್ಲ ವಾರುಣು. ಲಿರಿಕ್ಸ್ ಸಾಕು ಆಡ್ತೇನೆ ನಾನು. ಅರುಣ್ ಅವರೇ ಅದು ನನಗೆ ಗೊತ್ತಿಲ್ಲ. ಸುದೀಪ್ ಅವರು ಆ್ಯಕ್ಟಿಂಗ್ ಮಾಡಿದ್ದು ಗೊತ್ತಿಲ್ಲ ನನಗೆ. ಎಕ್ಕಸಕ್ಕ ಅದುವಾ ಟನ್ ಅದು ಬರೋದಿಲ್ಲ ನನಗೆ. ಆ ಎಕ್ಕಸಕ ಬರೋದಿಲ್ಲ ನಮಗೆ. ನಮ್ಮ ಊರಿದ್ದು ಎಕ್ಕಸಕ ಮಾತ್ರ ಬರ್ತದೆ, ಅದಿಷ್ಟೇ ಬರ್ತದೆ. ಎಕ್ಕಸಕ್ಕ ಅದಷ್ಟೇ ಬರೋದು. ಓಂ ನಮ ಶಿವಾಯ ಅಂತ ಹೇಳ್ತಾ ಇದ್ದಾರೆ. ಹೇಳಿ ನಮ್ಮಿಮ್ಮ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿ ಸಿಸ್ ಎವ್ರಿ ಒನ್ ಸಪೋರ್ಟ್ ದಿಸ್ ಲೈವ್ ಚಾನಲ್ ಅಂತ ಹೇಳ್ತಾ ಇದ್ದಾರೆ. ಉಗ್ರಂ ಟೀಮ್ ರಾಹುಲ್ ಅವರು ನೀನು ದುಂಬಿ ಆದ್ರೆ ಅಂತ ಹೇಳ್ತಾ ಇದ್ದಾರೆ. ಮಂದರ್ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶಾಂತ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮಂದರ್ ಸಿಸ್ ಅದು. ಅರುಣ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಕಕಾಶರ್ ಮಂದರ ಸಿಸ್ ಅಂತ ಅದಲ್ಲ ಅರುಣ್, ಇದು ಓಲ್ಡ್ ಸಾಂಗ್. ಹೌದೌದು, ಅದು ಅವರು ಬೇರೆ ಹೇಳುದು. ಅದುಂಟಲ್ಲ ಫೇಮಸ್ ಸುದೀಪ್ನವ್ರ ಸಾಂಗ್ ಎಕ್ಕಸಕ್ಕ ಅದು ಹೇಳುದು ನಾವು. ಅದು ಆ ಎಕ್ಕಸಕ ನಮ್ಮದು ತುಳುನಾಡಿನ ಎಕ್ಕಸಕ. ಕಕಾಶಿ ಕೊಡ್ತೇನೆ ಇವಾಗ, ಕೊಟ್ಟೆ ಲೆಸ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ವಿಡಿಯೋ ನೋಡಿ ಕೊಡ್ತಾರೆ ಆಯ್ತಾ ಕಕಾಶಿ ಅವರೇ? ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ಬಳಿ ಬಂದು ಬಾಳನ್ನು ಬೆಳಗು,
ನನ್ನ ಬರಿದಾದ ಮನದಲ್ಲಿ ಮಿನುಗು. ಅರುಣ್, ನಾನು ಅಲ್ಲು ಬಿಟ್ಟರೆ ನಿನಗೇನು ತೊಂದರೆನಾ ಅಂತ ಹೇಳ್ತಾ ಇದ್ದಾರೆ. ನಿಜ್ಜಿ ಮಾನಿಸಿ ತಿಳಿಪ್ಲೆ ಹೌದಾ ಚರಣಲ್ಲ ಅಂತ ಕೇಳ್ತಾ ಇದ್ದಾರೆ. ಹ್ಯಾಪಿ ಬರ್ತ್ಡೇ ಅತ್ತೆ. ಓ ಹ್ಯಾಪಿ ಬರ್ತ್ಡೇ TV17, ಸೇಮ್ ಟು ಯು. ನಿನಗೆ ಕೂಡ ಹ್ಯಾಪಿ ಬರ್ತ್ಡೇ ಶುಭಾಶಯಗಳು. ಟಿವಿ ಹಾಯ್ ಅಂತ ಹೇಳ್ತೇವೆ, ಲೈಕ್ ಡನ್ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. TV17 ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಿದ್ದೆ. ಕಕಾಶಿ ಅವರೇ, TV17 ವಿಡಿಯೋಗೆ ಗಿಫ್ಟ್ ಹಾಕಿ, ಕಮೆಂಟ್ ಹಾಕಿ ಗಿಫ್ಟ್ ಕೊಡ್ತಾರೆ ಆಯ್ತಾ. ಭಾನ್ವಿ ಅತ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೆ. ಟಿವಿ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಪ್ಲೀಸ್ ಅಣ್ಣ ನೀನು ಭವನ್ ಅಕ್ಕನ ಲೈವ್ಗೆ ಬಾ ಚರಣಣ್ಣ ಅಂತ ಹೇಳ್ತಾ ಇದ್ದಾರೆ. ಭಾನ್ವಿ ಅಕ್ಕನ ಲೈವಿಗೆ ಬಾ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಬನ್ನಿ. ಟಿವಿ ಹ್ಯಾಪಿ ಬರ್ತ್ಡೇ. ಹೌದು, ಇವತ್ತು ಎಲ್ಲರದ್ದು ಹ್ಯಾಪಿ ಬರ್ತ್ಡೇ. ಭಾನ್ವಿ ಸಿಸ್ ಆಗ್ತಾ ಇದ್ದಾರೆ. ಸೂಪರ್ ಭಾನ್ವಿ ಅತ್ತೆ ಅಂತ ಹೇಳ್ತಾರೆ. ಮತ್ತೆ ಸಮಾಚಾರ ಟಿವಿ ಅಂತ ಕೇಳ್ತಾ ಇದ್ದಾರೆ. ದೇವರೇ ಇಲ್ಲ ಅತ್ತೇನಾ ಟಿವಿಗ ಅಂದ್ ಬಕ್ಕ ಮಾತೆಲ್ಲ ಅತ್ತೇನೆ ಟಿವಿಗ ಪೂರ ಅತ್ತೇನೆ. ಒಂದೊಂದು ಪೋಸ್ಟ್ ಕೊಡ್ತೀರಿ ಮಾರ್ರೆ ಮಾಮಿ ಅತ್ತೆ, ಕೆಲವು ಪೋಸ್ಟ್ ತೆಗೆದ್ರಿ ವೈಟಿಡ್. ಹೌದಾ ಭಾನ್ವಿ ಅಕ್ಕ, ಪ್ಲೀಸ್ ಹಲ್ಲು ಬಿಡಬೇಡ ಅಕ್ಕ ಅಂತ ಹೇಳ್ತದೆ. ಚರಣಣ್ಣ ಥ್ಯಾಂಕ್ ಯು ಆ್ಯಂಡ್ ಸೇಮ್ ಟು ಯು ಅಂತ ಹೇಳ್ತಾ ಇದ್ದಾರೆ. ಮಂದರ್ಸಿ ಸೂಪರ್ ಅಂತ ಹೇಳಿ. ಅರುಣ್ ಸುಮ್ಮನೆ ಸಿಟ್ಟು ಬರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ. ಚರಣ್ ಕೇಸರಿ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಮಂದರ್ಸಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹೆಲೋ ಚರಣ್ ಅಣ್ಣ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಮಂದರ್ಸಿಸ್ ಪವಿ ಪಲ್ಲವಿ 8 ಗಂಟೆ ಲೈವ್ಗೆ ಚಂದ ಅಂತ ಹೇಳ್ತದೆ. ಚಂದ ಸಂಗಾತಿ ನೋಟವೇ ಚಂದ, ಅಂದ ಗುಲಾಬಿ ತೋಟವೇ ಅಂದ. ಭಾನ್ವಿ ಅವರ ಲೈವ್ಗೆ ಬರ್ತೇನೆ ಅರುಣ್ ಅಂತ ಹೇಳ್ತಾ ಇದ್ದಾರೆ. ಇನಿ ವಿಡಿಯೋನಾ? ಓಕೆ. ನನ್ನ ಮೇಲೂ ಸಿಟ್ಟು ಬರಕೊಂಟ ಭಾನ್ವಿ ಸಿಸ್ ಅಂತ ಕೇಳ್ತಾ ಇದ್ದಾರೆ ಅರುಣ್ ಅವರು. ನೈಸ್ ಅಂತ ಹೇಳ್ತಾ ಇದ್ದಾರೆ. ಟಿವಿ ಇನಿ ಪವಿ ಪಲ್ಲವಿ ವಿಡಿಯೋ ಪಾಡುವೆ. ಓಕೆ ಇನಿ ವಿಡಿಯೋ ಪಾಡು. ಓಕೆ, ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರ್ಬಿಡಿ ಆಯ್ತಾ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಸಂತೋಷ್ ಅವ್ರ ಆಯ್ ಅಂತ ಹೇಳ್ತಾ ಇದ್ದಾರೆ. ಸಂತೋಷ್ ಅವರು ಲೈಕ್ ಕೊಡೋದು ಲೈಕ್ ಕೊಡಿ. MS ಲೈಕ್ ಕೊಡೋದಿದ್ದು ಲೈಕ್ ಕೊಡಿ. ಗುಡ್ ಮಾರ್ನಿಂಗ್ ಟು ಆಲ್ ಅಂತ ಹೇಳ್ತಾ ಇದ್ದಾರೆ. MS ಅವರು TV17 ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಭಾನ್ವಿ ಅಕ್ಕ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಅರುಣ್ MS ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಅರುಣ್ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಆಲ್ ಇನ್ ಒನ್ಗೆ ಬರಲ್ಲ ಅರುಣ್ ಅಂತ ಹೇಳ್ತಾ ಇದ್ದಾರೆ. ಆಲ್ ಇನ್ ಒನ್ಗೆ ಬರೋದಿಲ್ಲಂತೆ. ಮಂದಾರಾಜಿ ಹೆಲೋ ಅಂತ ಹೇಳ್ತಾ ಇದ್ದಾರೆ. MS ಗುರ್ತೊಂಡೆ ಮಂದಾರಾಜಿ ಸಲೀರಲ್ಲಿ ಎತ್ತೊಂದುಲ್ಲೆ. ನಗು ನಗುತ್ತಾ ನಲಿ ಏನೇ ಆಗಲಿ ಎಲ್ಲ ದೇವನ ಕಲೆಯೆಂದು ನೀ ತಿಳಿ. MS ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ನೀವು ಹಾಡು ಸಾಂಗು ಇದುವರೆಗೂ ನಾನು ಕೇಳಲೇ ಇಲ್ಲ ಅಕ್ಕ. ಮತ್ತು ನಿನ್ನ ಊರು ಯಾವುದಾ ಮಾರ್ರೆ ಅರುಣು? ನೀವು ಯಾವ ಸಾಂಗಿಗೆ ಕೇಳಲಿಲ್ಲ ಅಂತ ಹೇಳ್ತೀರಾ ಮಾರ್ರೆ? ನನಗೆ ಗೊತ್ತಿಲ್ಲ ಮಾರ್ರೆ, ನಾನು ಕೇಳಿದ್ದೇನೆಲ್ಲ. ನಾನು ಕೇಳಿದ್ದಕ್ಕೆ ಹಾಡ್ತಾ ಇದ್ದೇನೆ. ಈಗ ಡೈಲಾಗ್ ಪಾಡುವೆ ಪನ್ಪರ ಇಜ್ಜಿ ಡೈಲಾಗ್ ಗೊತ್ತುಜ್ಜಿ ಪಾಡ್ಲಿ ಬರ್ತು. ನಾವು ಓದೋದು ಬಂತೆ ಡೈಲಾಗ್ ಬರ್ಪುಜಿ. ಸತೀಶ್ ಅಳವಲ್ಲ ಅವರು ಬಂದರು. ಸತೀಶ್ ಅವರೇ ಒಂದು ಲೈಕ್ ಕೊಡಿ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಮತ್ತು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಉಂಟಲ್ಲ ಅದನ್ನು ಒತ್ತಿ ಆಯಿತಾ. ಸಬ್ಸ್ಕ್ರೈಬ್ ಬಟನ್ಗೆ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಕೊಡಿ. ಬೆಲ್ ಬಟನ್ ಒತ್ತಿ ಆಯಿತಾ. ಅರುಣ್ ಯಾರನ್ನು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಹೇಳಬಾರ್ದು, ಅವರ ಇಷ್ಟ ಅದೆಲ್ಲ. ನಾನು ಯಾರನ್ನು ಬನ್ನಿ ಹೇಳಲ್ಲ ಅಂತ ಹೇಳ್ತಾ ಇದ್ದೆ. ಪ್ಲೀಸ್ ಅಣ್ಣ ಒನ್ ಟೈಮ್ ಬಾ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಇಲ್ಲಿದ್ದಾರಿಲ್ಲ ಅರುಣ್ ಅವರೇ, ಈಗ ಮಾತಾಡಿ ಬೇಕಾದರೆ ಮತ್ತೆ ಅವರನ್ನು ಕರ್ಕೊಂಡು ಹೋಗಿ. ಮತ್ತೆ ಅವರು ಬರೋದಿಲ್ಲ ಅಂತ ಹೇಳಿದ್ರಲ್ಲ. ಈ ಅರುಣ ಕೇಸರಿಗಳ ದಾದ ಆತನಿಗೆ ಗುರ್ತ ಕರ್ಮ ಕೋಡೆ ಕೊರ್ತೆ ಇನಿಕೇನು ಅಂಚನ ರುದ್ರೇಶ್ ನಮ್ಮ ಮಂಗಳೂರು ಉಡುಪಿ.
ನಮ್ದು ಬೆಂಗಳೂರು. ನಿಮ್ದು ಬೆಂಗಳೂರಲ್ಲ, ನಮ್ದು ಮಂಗಳೂರಿನಿಂದ ನೇರ ಪ್ರಸಾರದಲ್ಲಿದ್ದೇವೆ ನಾವು. ರುದ್ರೇಶ್ ಅವರೇ ಒಂದು ಲೈಕ್ ಕೊಡಿ ಆಯ್ತಾ. ಸಿಸ್ಮಾ ಬಾಯ್. ಓಕೆ ಓಕೆ ಬಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬರ್ತೀರಿ ಇದು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ನಮ್ಮದು ಗದಗ ಅಕ್ಕ. ಓ ನಿಮ್ಮದು ಗದಗವಾ? ಓ ಗದಗದವರ ನೀವು? ಓಕೆ. ಅರುಣ್ ಅವರೇ ಒಂದು ಲೈಕ್ ಕೊಟ್ಟಿದ್ದಾರಲ್ಲ. ಮಂಜುನಾಥ್ ಪಿ ಅವ್ರು ಬಂದ್ರು. ಆಯ್ ಅಕ್ಕ ಅಂತ ಹೇಳಿದ್ರೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಕೇಳೆ ಅಕ್ಕ ನನ್ನ ಮುದ್ದು ಅಕ್ಕ. ಮಂಜುನಾಥ್ ಅವರೇ ಒಂದು ಲೈಕ್ ಕೊಡಿಯಾ. ಲ್ಯಾನ್ಸಿಡಿ ಸೋಜಾ ಅವರೇ ಒಂದು ಲೈಕ್ ಕೊಡಿ ಆಯ್ತಾ. ಪಿನ್ ಐ ಡಿ ಡನ್ ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಅವರ ವಿಡಿಯೋ ಕಮೆಂಟ್ ಹಾಕಿ. MS ಪವಿಸಿಸ್ಮಾ ಅಂತ ಹೇಳ್ತಾ ಇದ್ದಾರೆ. ಮಂಜು ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಅತ್ತಿ ಶಾಂತ ಆಯ ಕೊಡ್ತಿಕೇನು ತೂಲೆ. ಮಂಜು ಹನುಮಾನ್ ಕಿ ಜೈ. ಹೌದೌದು, ಹನುಮಾನ್ ಕಿ ಜೈ ಜೈ ಹನುಮಾನ್ ಕಿ ಜೈ. ತೈ 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 ತಕ ತಕಿಟ ತಕ ಜೈ ಹನುಮಾನ್. ತೈ 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 ತಕ ತಕಿಟ ತಕ ಜೈ ಹನುಮಾನ್. ಹನುಮಾನ್ ಕಿ ಜೈ ಜೈ ಹನುಮಾನ್ ಕಿ ಜೈ. ಅಂದೇ ಬಂದರ ಸಿಸ್ಮಾನದಲ್ಲಿ MS ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಸಾತು ಅಂತ ಹೇಳ್ತಾ ಇದ್ದಾರೆ MS ಅವರು. TV17 ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾರೆ. ಆಯಗ ಕೊರಿಯೆ ಪನದಲ್ಲಿ ಬಾನ್ವಿ ಅಕ್ಕ ಸುಮ್ಮನೆ ಇರು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಯಾರು ತಿಳಿಯರು ನಿನ್ನ ಭುಜಬಲಾದ್ರ ಪರಾಕ್ರಮ. ಸಮರದಳು ಆರ್ಜಿಸಿದ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಆ ಶ್ರೀಕೃಷ್ಣ ಪರಮಾತ್ಮ. ಅಗಳಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆ ಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ನಮ್ದದು ಡೈಲಾಗ್ ಅತಿ. ಅವು ಬಬ್ರುವಾನ ಪಿಕ್ಚರ್ದತೆ ಚರಣ್. ಅವು ಬಬ್ರುವಾನ ಪಿಕ್ಚರ್ದ ಮಸ್ತ್ ಲಾಯ್ಕೊಂಡು ಮಾತ್ರ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಮಸ್ತ್ ಲಾಯ್ಕೊಂಡು. ಅವು ನಮಗ ಪಂಟೆ ಬರ್ಪೂಜಿ ಮಾರ್ರೆ. ಅವು ಆಂಜೋಲ ವಯಸ್ಸವಳು ಶೋಕ. ಸಾರಿ ತಪ್ಪಿದ್ರೆ ಸಾರಿ ಆಯಿತಾ. ನಾನು ಹೇಳಿದ್ರಲ್ಲಿ ಅದು ತುಂಬ ಒಳ್ಳೇದುಂಟು ಬಬ್ರು ಅನ್ನೋದು. ಪಿಕ್ಚರ್ ನೋಡಿದ್ದೇನೆ ನಾನು. ಬಾಯ್ ಸಿಸ್ಮಾ ಅಂತ ಬಂದರೆ. ಓಕೆ ಮಂದರ ಸಿಸ್, ಥ್ಯಾಂಕ್ ಯು ಸೋ ಮಚ್. ಕೋಡೆ ಈರ್ನ ಲೈವ್ ಪಿನ್ ಐಡಿ ಇತ್ತುಂಡು ಅಂಚ ಅವು ಇಷ್ಟ ಇಜ್ಜಿ ಅಂಚ ಕಮೆಂಟ್ ಪಾಡುದಿಜ್ಜಿ ಏರಿ ಇಷ್ಟ ಅವು ಯಾನ್ ಕೋಡೆ ಓವಿನ ಪಿನ್ ಐಡಿ ಮಲ್ದೆ ಪಲ್ನೆಗೆ ಪುದರ್ ಪಲ್ನೆಗೆ ಬಾನ್ ಮಿಸ್ಸಿಸ್ ಪಿನ್ ಐಡಿ ಡನ್ ಪ್ಲೀಸ್ ಅಂತ ಹೇಳಿ. MS ಗಿಫ್ಟ್ ಡನ್ ಅಂತ ಹೇಳ್ತದೆ. ಅಕ್ಕ ನನಗೂ ಕೊಡಿ. ಚಾನಲ್ ಇದೆಯಾ ಮಂಜುನಾಥ್? ಓಕೆ ಚಾನಲ್ ಇದ್ರೆ ಕೊಡ್ತೇನೆ, ಕನೆಕ್ಟ್ ಆಗಿ ಆಯ್ತಾ. ಸಿಸ್ಮಾ ಪಿನ್ ಮಲ್ದಿನ ಐಡಿ ಒಂಜಿ ಪೊಂಜೋಗು ಉಚ್ಚಿ ಪಂಡಿ ನಾವೀಗ ಬ್ಲೂ ತೆಪ್ಪುದು ಹೈಡ್ ಮಲ್ದೇನು ಅಂದ ಏರಿ ಪಲ್ನೆಗೆ ಹೆಂಗೆ ಗೊತ್ತಾವಳ ತೇರಿದು ಪುದರ್ ಒಂಜಿ ಪಲ್ನೆ ಕ್ಲೂ ಕೊರ್ಲಿ. ಮಂದಾರ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗೇಮಿಂಗ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ ಅವರು ಕಾಫಿ ಅಂತ ಹೇಳಿ ಬೊಕ್ಕ ಎನ್ನೆಲ್ಲ ಎವಡು ಪನ್ಪೆ. ಓಕೆ ಆವಾವ್ ಬಾನ್ವಿಸಿಸ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಎಸ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ನನ್ನ ಚಾನಲ್ ಓಕೆ ಮಂಜುನಾಥ್ ಕೊಟ್ಟಿದ್ದೇನೆ ನೋಡಿ ಆಯ್ತಾ. ಆಯ್ ಪಾಪಯೇ ಅಂಚೆನೆ ಆಯೇ ಬರೋದಿಲ್ಲ ಏರಿ ಶಾರ್ಟ್ ಸಿಕ್ಸ್ ಹೇಳ್ತಾರೆ. ಸೂಪರ್ ಅಕ್ಕ ಬರೋದಿಲ್ಲ. ಸಾಂಗ್ ಹತ್ತಿ ಅವು ದೇವರೇ ಸಾಂಗ್ ಹತ್ತವು ಅವು ಡೈಲಾಗ್ ಅಂದು ಅವು ಪಡ ಡೈಲಾಗ್ ಪಡೋದಾದ ಗೊತ್ತು. ನಮ್ಮ ನಾಟಕದಲ್ಲಿ ಅಕ್ಕ ಬರ್ಪಣದ ಅಂಚೆ ಡೈಲಾಗ್ ಅವು. ಯಾರು ತಿಳಿಯರು ನಿನ್ನ ಭುಜದ ಪರಾಕ್ರಮ ಅವು ಪಂಡ ಒಂದು ಅಕುಲು ಯುದ್ಧಕ್ಕೆ ಪೋನಾಗ ಅವಳು ಪನ್ಪಿನೊಂಜಿ ಡೈಲಾಗ್ ಅವು ಗೊತ್ತಾಳೆ. ಅವು ಪಿಕ್ಚರ್ ತೂತೆ ನಾಳೆ ಎಂಕವು ಡೈಲಾಗ್ ಪಂಡ್ರೆ ಬರ್ಪುಜಿ ಚರಣ್ ಅಲ್ಲ ಶೋಕ್ ಪಾಡಿಯಾರ ಇರು ಮಾತ್ರ ಖುಷಿಯಾನ ಎಂಕವು. ಈರ್ನ ಲೈವ್ಡ್ ಸಿಸ್ಮಾ ಪನೊಂದುಲ್ಲೇರು ಅಂದೆ ತೂಕ ಎಂಕ ಏರಂದೆ ಗೊತ್ತಾಯ್ತು ಮಾರ್ರೆ ಎಂಕ ಪನ್ಯ ಉಚ್ಚಿಂದು ಏರಪ್ಪ ಅವು ತೂಕ ಏರಿ ಅನ್ ಪಕ್ಕ ಬರ್ಪೆ ಪಕ್ಕ ಪಲ್ನೇರು ಸೂಪರ್ ಅಂತೆ. ಮಂಜುನಾಥ್ ಅವರೇ ನಿಮ್ಗೆ ಯಾಕೆ ಬರಲಿಲ್ಲ ಅದು ನೀಲಿ? ಕೊಟ್ಟಿದ್ದೇನೆ ಬರ್ತದೆ ಸ್ವಲ್ಪ ಲೇಟ್ ಉಂಟಾಯ್ತಾ. ಕೊಡ್ತೆ ಅವು ಬರೋದಿಜ್ಜಿ ಕೊರಿಯೆ ಕಡು ಕೊಡ್ತೆ ಎಂಕಾಯನ ಪರಿಚಯ ಉಂಡು ಎನ್ನಲ ಇವ್ಡು ಸರಿ ಉಳ್ಳೇ ಪಣದುಳ್ಳೇ ಅಂದ. ಒಂದು ಸಾಂಗ್ ಪ್ಲೀಸ್ ಅಂತ ಹೇಳಿದೆ ಸುನೀಲ್ ಪೂಜಾರಿ ಅವರು. ಒಂದು ಸಾಂಗ ಯಾವ ಸಾಂಗ್ ಅಂತ ಗೊತ್ತಾಗೋದಿಲ್ಲ ಮಾರೆ. ಯುಗಗಳೇ ಸಾಗಲಿ
ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ಜಗವೇನೇ ಹೇಳಲಿ ನಮ್ಮ ಪ್ರೇಮ ಶಾಶ್ವತ. ಓಕೆ ಬಾಯ್ ಅಕ್ಕ, ಟಿಫಿನ್ ಮಾಡ್ಬೇಕಕ್ಕ. ಓಕೆ ಓಕೆ ಅರುಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊತ್ತು ಇದ್ದು ನಮ್ಮ ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮಗೆ ಹಾಡು ಇಲ್ಲದಿದ್ದರೂ ಕೂಡ ಹಾಡನ್ನು ಕೇಳಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಪನ್ನೀರೇ ಗತ್ತಿಯೇ ಪಕ್ಕ ಎರಿಗಿ ಲಕ್ಷ್ಮಿ ಅವರು ಸೂಪರ್ ಅಂತೇಳಿ ಥ್ಯಾಂಕ್ ಯು. ಬಾಯ್ ಭಾನ್ವಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಶುಭಂ ನಾಯಕ್ ಸಪೋರ್ಟ್ ಮಾಡಿದ್ದೆ. ಶುಭಂ ನಾಯಕ್ ಲೈಕ್ ಕೊಡಿಯಾ. ಮುರಣಿ ಬ್ಲೂ ಕೊರಚಿ ಪಂಡತ್ತೆ ಅವು ಹಿಟ್ಲರ್ ಅಂದೆ ಹಾಗೆ ಪಿನ್ನೆ ಮಲ್ದಿಜಿಯೇ. ಕಾಕಾಶಿ ಗೇಮಿಂಗ್ ಪ್ಲೀಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಓಕೆ ಶುಭಂ, ನೀವು ಸಪೋರ್ಟ್ ಮಾಡಿ, ನನ್ನ ವಿಡಿಯೋ ಕಮೆಂಟ್ ಹಾಕಿ ಆಯ್ತಾ. ಎನ್ನ ಪಿನ್ನಡು 10 ದುರ್ಗನ ಪಿನ್ನಡು ಅಂದಂದವು ಎನ್ನ ಇಂಕ್ರೇನೆ ಪಿಜ್ ಮಾರ ಏರೇನು ಪಿನ್ನಡು ಕೊಡು ಮಾಲ್ದೆ ಅಂದ್. ಜ್ವಾಲಾಮುಖಿಯವರು ಬಂದ್ರು. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ಇಳಿದು ಬಾ ನನ್ನನ ಕಂಡು ಈ ಕ್ಷಣ ನನ್ನ ಬಯಕೆ ತಿಳಿಸು ಬಾ. ಕಮೆಂಟ್ ಪಾಡ್ದೆ ಈಗ ಹೋದು ತೂಲೆ ಬೋಡಣ್ಣ ಪನ್ನದುಲ್ಲೆ ನಂದೆ ಇರ್ಬಕ್ಕ ಪುದರ್ಪಲ್ಲೆ ಕ್ಯಾನ್ ಬರ್ಪದೆ ಬಕ್ಕ. ಜ್ವಾಲಾಮುಖಿ ಅವರೇ ವೆಲ್ಕಮ್. ಜ್ವಾಲಾಮುಖಿ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದರೆ. ನೀವು ನಿನ್ನೆ ನಿಮ್ಮ ಲೈವ್ಗೆ ಬರುವಾಗ ಲೈವ್ ಎಂಡ್ ಆಗ್ತಾ ಇತ್ತು ಅಲ್ವಾ, ಸ್ವಲ್ಪವೇ ಸಪೋರ್ಟ್ ಮಾಡಲಿಕ್ಕೆ ಸಿಕ್ಕಿತು ನನಗೆ. ನಾಷ್ಟ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸುನೀಲ್ ಪೂಜೆ. ನಾಷ್ಟ ಆಗಿದೆ ನಂದು, ನಿಮ್ದಾಯ್ತಾ? ಆಯ್ ಅಂಚನೆ ಸಿಸ್ಮಾ ಎಂಕ್ ವರ್ಷದ ಪರಿಚಯ ಇರೇಗ ಅತ್ತಿಯೇ ದೇವರೇ ಪನೊಂದನ್ನೇ ಸೂಪರ್ ಅಂತ ಹೇಳಿದ್ರೆ ಗೌರಿ ಲಕ್ಷ್ಮಿ ಅವರು. ಯಾರು ತಿಳಿಯರು ನಿನ್ನ ಭುಜದ ಪರಾಕ್ರಮ, ಸಮರದೊಳು ಅರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದ ಕಾಪಾಡಿ ಜಯವ ತಂದಿತ್ತ ಆ ಯದುನಂದನ, ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಯಾರಪ್ಪ ಇದು? ಗೌರಿ ಲಕ್ಷ್ಮಿ ಅವರು. ಗೌರಿ ಲಕ್ಷ್ಮಿ ಅವರು ವೆಲ್ಕಮ್. ಚಾನಲ್ ಇದೆಯಾ? ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗಲ್ಲಿದ್ದಾರೆ. ಮಂದಾರ ಬಾನ್ವಿ ಅಂತ ನಗಾಡ್ತಾ ಇದ್ದಾರೆ. ಜ್ವಾಲಾಮುಖಿ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಜೀವನದಿ ಈ ಕಾವೇರಿ. ಸಿಂಗಲ್ ಹುಲಿ ಚಿಂಚೋಡಿ ಅವರು ಎಂಥದ್ದು ಅದೆಂಥದ್ದು ಓಕೆ ಅಂತ ಹೇಳ್ತದೆ. ಕರಿಯಪ್ಪ ಒಂದು ಲೈಕ್ ಕೊಡಿಯ ಕರಿಯಪ್ಪ. ಎನ್ನ ವೆಯ್ಟ್ ಹೈಡ್ ಮಲ್ದಿರಾ ಎನ್ನ ಕಿರಿಕ್ ಮಸ್ತ್ ಅಂದೆ ಈರಟ್ ಹೈಡ್ ಮಲ್ದಿರಾ. ಜ್ವಾಲಾಮುಖಿ ಸಿಸ್ ಥ್ಯಾಂಕ್ ಯು. ಸಿಸ್ಮಾ ಅಂತ ನಗಾಡ್ತಾ ಇದ್ದಾರೆ. ಹವ್ವೇ ಪನದಿಲ್ಲ. ಓ ರಾಮ ಪನದಿಲ್ಲ. ಪೂರ್ಣಿಮಾ ಪ್ರಶಾಂತ್ ಅವರು ಬಂದರು. ಹಾಯ್ ಸಂಗೀತಕ್ಕ ಪನದಿಲ್ಲ. ಹಾಯ್ ಪೂರ್ಣಿಮಾ ವೆಲ್ಕಮ್. ಪೂರ್ಣಿಮಾ ಸಿಸ್ ವೆಲ್ಕಮ್. ಇರೇಗ ಒಂಜಿ ಲೈಕ್ ಕೊಡ್ತು ಜನ ಲೈಕ್ ಕೊರ್ಲಿ ಅವೇ. ಪೂರ್ಣಿಮಾ ಸಿಸ್ ಮಂದಾರ ಬಂದಿದ್ದಾರೆ. ಹೌದೌದು ಸುನಿಲ್ ಪೂಜಾರಿ ಅವರು ಮಂದಾರ ಬಂದಿದ್ದಾರೆ. ಮಂದಾರ ಸಿಸ್ ಆಗದಿಂದ ಇದ್ದಾರೆ. ನೀವು ಈಗ ನೋಡುದಾ ಸುನಿಲ್ ಅವರೇ? ಮಂದಾರ ಸಿಸ್ ಹತ್ರ ಮಾತಾಡಿ. ಎಂಗ್ ಜೋರು ತೆಲಿಕೆ ಬರ್ಪುಡು ಸಿಸ್ಮಾ ದಾಯಿ ತೆಲಿಕೆ. ಮಂಜುನಾಥ್ ಅವರು ಸುನಿಲ್ ಅವರೇ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ ಅವರು ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಕರಿಯಪ್ಪ ಲೈಕ್ ಕೊಡಿಯ ಒಂದು. ಭಾನ್ವಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪೂರ್ಣಿಮಾ ಸಿಸ್ ಚೆಕ್ ಆರು ಎಂಡ ಪನ್ಪಿನಿ ಪನೊಂದುಲ್ಲೇರು ಅಂದ ಇಡ್ಡ ಪನ್ಪಿನ ಮಲ್ಲಿಜಿ ಎಲ್ಲ ಯಾನ ಕೇನಿಯ ಮಂದರ ಸಿಸ್. ಓಕೆ ಮಲ್ಲಿಜಿ ಪಿನ್ ಐಡಿ ನಿಮ್ಮ ಕಮೆಂಟ್ಗೆ ಗಿಫ್ಟ್ ಬಂದಿಲ್ಲ, ಪ್ಲೀಸ್ ರಿಟರ್ನ್ ಮಾಡಿ ಮರಿಬೇಡದ. ಈ ಕಕಾಶಿ ಗೇಮಿಂಗ್ಸ್ ನೀವು ಯಾರಿಗೂ ಕೂಡ ರಿಟರ್ನ್ ಮಾಡಲಿಲ್ವಾ ಕಕಾಶಿ ಅವರೇ? ರಿಟರ್ನ್ ಮಾಡದಿದ್ರೆ ಅವರು ವಾಪಸ್ ತಗೊಳ್ತಾರೆ, ಅನ್ಸಬ್ ಮಾಡ್ತಾರೆ. ಕಕಾಶಿ ಎಲ್ಲರಿಗೂ ರಿಟರ್ನ್ ಕೊಡಿ ಕಕಾಶಿ ಅವರೇ. ಕರಿಯಪ್ಪ ಅವರು ಸಪೋರ್ಟಿಂಗ್ ಥ್ಯಾಂಕ್ ಯು. ಪೂರ್ಣಿಮಾ ಹಾಯ್ ಅಂತ ಹೇಳ್ತಾ ಇದ್ದಾರೆ. MS ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಗಮ್ಮತ್ತು ಪನೊಂದುಲ್ಲೇರು. ಸುನಿಲ್ ಪೂಜಾರಿ ನಮಸ್ತೆ ಪನೊಂದುಲ್ಲೆ. ರಾಮಚಂದ್ರ ಹಾಯ್ ಪನೊಂದುಲ್ಲೇರು. ರಾಮಚಂದ್ರ ಲೈಕ್ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ತಿಂಡಿ ಆಯ್ತಾ ಭಾನ್ವಿ ಸಿಸ್ ಅಂದರೆ ಸೂಪರ್ ಅಂದರೆ ಬ್ರದರ್ ಕಮೆಂಟ್ ಜೊತೆ ರಿಟರ್ನ್ ಮಾಡಿ ಪ್ಲೀಸ್. ಓಕೆ ಬಾಯ್ ಟು ಆಲ್. ಕೆಲಸ ಇದೆ ಹೋಯ್ತಾ ಇದ್ದೇನೆ. ಓಕೆ MS ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಲೈವಿಗೆ ಕೊಟ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
MS ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ರಾಮಚಂದ್ರ ಅವರು ಹಾಯ್. ರಾಮಚಂದ್ರ ಅವರೇ ಲೈಕ್ ಕೊಡದಿದ್ರೆ ಒಂದು ಲೈಕ್ ಕೊಡಿ ಆಯ್ತಾ. ಸಿಸ್ಮಾ ಯಾನು ಬಂಜಿಗು ಅಂತ ತಿಂದು ಬರ್ಪೆಜ್ಜಿನ ಪನಿಯರಿಗೂ ಆಪುಜಿ ತಿಂದು ಬಲೆ ಸಿಸ್ಮಾ ಬಾರಿ ದುರ್ಗಾ ಸಿಸ್. ಓಕೆ ಓಕೆ ತಿಂದು ಬಲೆ. ಜನಪದ ಸಾಂಗ್ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಜನಪದ ಸಾಂಗ್ ಇದ್ರೆ ಹಾಕಿ ನೀವು, ನಾನು ಹೇಳ್ತೇನೆ. ಓ ಬೆಳ್ಳಂ ಬೆಳಗ್ಗೆ ದಾರಿ ಬಿಡು, ಓ ಬೀಸೋ ಗಾಳಿಯ ದಾರಿ ಬಿಡು, ಗಿಡ ಮರದ ತುಂಬ ಅವಿತವಿತು ಕುಳಿತ ಹಾಲಕ್ಕಿಯ ದಾರಿ ಬಿಡು, ಹೂವನವ ಹಾಸಿ ಓ ಸೊಬಗೆ ದಾರಿ ಬಿಡು, ನಮ್ಮೂರಿನ ಬೆಳಕು ನಿಮ್ಮ ಊರಿಗೆ ಬರಲು ದಾರಿ ಬಿಡು ಅಂದೆ ತಿಂದು ಬಲೆ ಇಜಿಂಡ ಒಂದು ಏರ್ನೇನ ಪ್ರಶ್ನೆ ಏನೇರಿಗೂ ಪೋಪುಡು ಅಂಚ ಲೈಕ್ ಕೊಡ್ತೆ ಅಕ್ಕ. ಥ್ಯಾಂಕ್ ಯು ಪೂರ್ಣಿಮಾ ಪ್ರಶಾಂತ್. ಥ್ಯಾಂಕ್ ಯು ಪೂರ್ಣಿಮಾ ಸಿಸ್. ತೆಲ್ತದುಲೆ ಅತ್ತೆ ಸಿಸ್ ಮಾಪನದುಲೆ ನನಗೆ ಫುಲ್ಲು ಗಿಫ್ಟ್ ಬೇಡ, ನನಗೆ ಗಿಫ್ಟ್ ಬೇಡ, ಫುಲ್ಲಾಗಿದೆ ಸಿಸ್. ಇರ್ದೆ ತೋನೋಡೆ ಬಂದಾರ ಸಿಸ್. ಅಕ್ಕಲು ಪ್ರೀತಿನಿ ಕೊರ್ಪಿನ ಗಿಫ್ಟ್ ಇರ್ದೆ ತೋನೋಡೆ ಬಕ್ಕ ರಿಟರ್ನ್ ಕೊರೋಡಕ್ಲೆ. MS ಗಿಫ್ಟ್ ನನ್ನ ಅಂತ ಹೇಳ್ತಾ ಇದ್ದಾರೆ. ಕಕಾಶಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸುನೀಲ್ ಅವರೇ ಕಾಫಿ ಆಯ್ತು ಅಂತ ಕೇಳ್ತಾ ಇದೆ. ಆಗಿದೆ ನಿಮ್ಮದಂತ ಕೇಳಿ. ಸಿಸ್ಮಾ ಗಿಫ್ಟ್ ಕೊಡ್ದು ಬಚ್ಚು ನನ್ನಂದ ಒಂದಿಗೆ ಯಾನು ಕೊರ್ಪಿನ ಇಜ್ಜಿ ಜಾಸ್ತಿ ಇದೆ ತೊಳ್ಳ ಇಜ್ಜಿ ಸಿಸ್ಮಾ ಮನದಲ್ಲೇ ಚಾನಲ್ ಇಲ್ಲದ ಜನ ಇದ್ದೀರಾ ಅಂತ ಕೇಳ್ತಾ ಇದೆ. ಚಾನಲ್ ಇಲ್ಲದ ಏರ್ಲ ಇಜ್ಜಿರ ಅಂದಿ ಸಿಸ್ಮಾ ಈರ್ ಕಳ್ಳಿ ಸಪೋರ್ಟ್ ಐಡಿ ನಡುನು ಈರತ್ತೆ ಅಂದಂದು ಸಪೋರ್ಟ್ ಐಡಿ ನಾಡೋದಿಲ್ಲ ಬಂದರು ಸಿಸ್. ಬಾರಿ ಕಮ್ಮಿ ನಮಕ್ ಸಪೋರ್ಟ್ ಐಡಿ ಬರ್ಪಿನ ಬಾರಿ ಕಮ್ಮಿ. ನಮಕ್ ಕೊಡ್ದುದೆ ತೊಣ್ಣನೆ ಬರ್ಪಿನ ಅತಿಯೇ ನಮ್ಮ ಕೊರೋಡು ನಮ್ಮದೇ ತೊಳು ಅಂಚ ಸಪೋರ್ಟ್ ಐಡಿ ಬಾರಿ ಕಮ್ಮಿ. ಅಕ್ಕಲೇನ ನಟ್ಟುವೆ ಚಾನಲ್ ದಕ್ಕಲು ಬೊಚ್ಚಿ ಪಡೋದಿಲ್ಲ ಸಿಸ್ಮಾ ಸೂಪರ್ ಪಡೋದು. ಸುನೀಲ್ ಅವರೇ ಚಾನಲ್ ಇದೆಯಾ ಅಂತ ಕೇಳಿದ್ರೆ ಸುನೀಲ್ ಅವ್ರ ಚಾನಲ್ ಇಲ್ಲ ಕಾಣಬೇಕು. ಜ್ವಾಲಾಮುಖಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ನಾ ಮಾಡೋದು ತಮಾಷೆಗಾಗಿ, ಯಾರು ಸೀರಿಯಸ್ ಆಗಿ ಬೆಂಕಿ ಹಾಕ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಕೊಂಡ್ರೆ ನಾನು ಹೊಣೆಯಲ್ಲ, ನಾನು ಜ್ವಾಲಾಮುಖಿ, ಏನು ಮಾಡೋಕ್ಕೂ ಆಗಲ್ಲ, ಫೈರ್ ಅಲ್ವಾ. ಮೆಲ್ಲು ಸಿರಿ ಸವಿಗಾನ ಅದೊಂದು ಇಷ್ಟ ನನಗೆ. ಮೆಲ್ಲು ಸಿರಿ ಸವಿಗಾನ ಎದೆ ಝಲ್ಲೆನಿದೂವಿನ ಬಾಣ, ಪ್ರಿಯೆ ಮೆಲ್ಲು ಸಿರಿ ಸವಿಗಾನ ಎದೆ ಝಲ್ಲೆನಿದೂವಿನ ಬಾಣ, ಮನದಾಸೆ ಮೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ. ಇರೀಗ ಬರ್ಪುಡು ದುರ್ಗ ಸಪೋರ್ಟ್ ಐಡಿ ಅಂದೆ ಬರ್ಪುಡ ತುಕ 50 ಕಂಪ್ಲೀಟೆಡ್. ಥ್ಯಾಂಕ್ ಯು ಸೋ ಮಚ್ ಆಲ್. 50 ಕಂಪ್ಲೀಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೂಪ ನನ್ನ ಜೀವ, ನೀನು ಎಲ್ಲಿರುವೆ? ರೂಪ ಎಲ್ಲಿದ್ದಾರೆ? ಓಕೆ ಬಾಯ್ ಅಕ್ಕ. ಥ್ಯಾಂಕ್ ಯು ಕಕಾಶಿ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ ರಿಟರ್ನ್ ಮಾಡಿ ಕಕಾಶಿ. ಯಾರೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅವರ ವಿಡಿಯೋ ನೋಡಿ ರಿಟರ್ನ್ ಮಾಡಿ ಆಯಿತಾ. ನೆನಪಲ್ಲಿ ರಿಟರ್ನ್ ಮಾಡಿ, ಇಲ್ಲದಿದ್ದರೆ ನಾಳೆ ಬೈತಾರೆ, ನಾಳೆ ವಾಪಸ್ ತಗೊಳ್ತಾರೆ. ಇಲ್ಲದಿದ್ದರೆ ಕೊಳ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಳ್ತಾಳಲ್ಲಪ್ಪೋ, ಚಾಕು ಚೂರಿ ಇಲ್ಲದೇನೆ ಚುಚ್ಚುತ್ತಾಳಲೋ, ಮಚ್ಚು ಗಿಚ್ಚು ಇಲ್ಲದೇನೆ ಕೊಚ್ಚುತ್ತಾಳಲೋ, ಕೊಳ್ತಾಳಲ್ಲಪ್ಪೋ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡಿ ಬಿಚ್ಚಿ ಕೇಳಬಾರದೆ, ಮನಸ್ಸು ಹೇಳುವ 100 ಮಾತಿಗೂ ಪ್ರೀತಿ ಮಾತ್ರ ಇರದು. ಓ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ, ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ, ಅಂದುಕೊಂಡ ಹಾಗೆ ಇಲ್ಲಿಲ್ಲ, ಕಟ್ಟಿಕೊಂಡ ಪುಣ್ಯ ಕೈಯಲ್ಲಿಲ್ಲ, ಲಾಲಿ ಲಾಲಿ ಸುವಾಲಿ ಜೋಜೋ, ಲಾಲಿ ಲಾಲಿ ಸುವಾಲಿ ಜೋಜೋ.
ಇದು ಬರುವುದಿಲ್ಲ. ಬಣ್ಣ ಬಣ್ಣದ ಪ್ರೀತಿಯ ಮಾತು, ಆ ಮಾತಿಗೆ ಬಲೆಗೆ ಬೀಳಬೇಡ ನೀನು. ನಿಜವಾದ ಪ್ರೀತಿ ಯಾವತ್ತು ಬಣ್ಣದ ಮಾತುಗಳು ಇರುವುದಿಲ್ಲ. ನಿಜವಾದ ಪ್ರೀತಿ ಎಂದು ಸೋಲುವುದಿಲ್ಲ. ನಿಜವಾದ ಪ್ರೀತಿಗೆ ತಲೆಬಾಗುವುದಿಲ್ಲ. ಎಷ್ಟು ಚಂದ ನಿನ್ನ ಪ್ರೀತಿ ಆವತ್ತಿಗೆ ಬೆಲೆ ಕೊಟ್ಟು ಅಂತ ಸುನೀಲ್ ಅವರೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜ್ವಾಲಾಮುಖಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮುಗಿನ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ ಕನಸಿನ ಸಿರಿಯೋ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ. ಅಪ್ಪ ಬೇಡ ಅಪ್ಪ ಕುಡಿಬೇಡಪ್ಪ, ತಪ್ಪ ಮೇಲೊಂದು ತಪ್ಪ್ಯಾಕಪ್ಪ. ಗಂಡು ಹೇಳಿದ್ದೆ ನೀತಿ ಕಣೋ, ತಪ್ಪು ಸರಿಯನ್ನು ಜಾತಿ ಕಣೋ. ಅಮ್ಮ ಬೇಡ ಅಮ್ಮ ಅಳಬೇಡಮ್ಮ, ನೋವ ಮೇಲೊಂದು ನೋವ್ಯಾಕಮ್ಮ. ಜನಪದ ರೀಲ್ಸ್ ಇರುತ್ತೆ. ಹೌದೌದು, ಮಂದಾರ ಶಾರ್ಟ್ಸ್ನಲ್ಲಿ ಜನಪದ ರೀಲ್ಸ್ ತುಂಬ ಇದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಆಯ್ತಾ. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಂದು ಪ್ರೀತಿ ಸಿಕ್ಕಿದೆ ಅಂತಿದೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಬೇರೆ ಮಾತೇಕೆ. ಇದು ಆಶೆ ಇದು ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ಲಲಲ್ಲ 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 ಲಾಲ. ಎಂಕಲ ಬರ್ಪುಡು ಸಪೋರ್ಟ್ ಐಡಿ ಪುಟ್ಟಗೌಡ ಅವರು ನಮಸ್ತೆ ಅಂತ. ಪುಟ್ಟಗೌಡ ಅವರೇ ಒಂದು ಲೈಕ್ ಕೊಡಿ. ನಮ್ಮದು ಚಾನಲ್ ಇಲ್ಲ. ಪುಟ್ಟಗೌಡ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ದಿನಕ್ಕೆ 3 ಚಾನಲ್ ಬರ್ಪುಡು ಎಂಕ್ ಅಲ್ಲೇ ಮೇಲೆ ಸುನಿಲ್ ಒಂದಿಜ್ಜಿಗೆ ಚಾನಲ್ ಇಜ್ಜಿಗೆ. ಪುಟ್ಟವರೇ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸುನಿಲ್ ಅಂತೇಳಿ. ಸುನಿಲ್ ಅವರಿಗೆ ಒಮ್ಮೆ ಕಲರ್ ಕೊಡಿ. ಹೌದು ಸುನಿಲ್ ಅವರೇ ಮಂದಾರ ಸಿಸ್ಗೆ ಕನೆಕ್ಟ್ ಆಗಿ ಆಯಿತಾ. ಸುನಿಲ್ ಅವರೇ ಮಂದಾರ ಸಿಸ್ಗೆ ಸಬ್ಬಾಗಿ ಅವರದು ಸಾಯಂಕಾಲ 9 ಗಂಟೆಗೆ ರಾತ್ರಿ 9 ಗಂಟೆಗೆ ಲೈವ್ ಉಂಟು. ಅವರ ಲೈವಲ್ಲಿ ಜಾನಪದ ಸಾಂಗ್ ಎಲ್ಲ ಆಡ್ತಾರೆ, ಚಂದ ಆಡ್ತಾರೆ ಅವರು. ಅವರ ಲೈವಿಗೆ ಬನ್ನಿ ಆಯಿತು 9 ಗಂಟೆಗೆ. ನೀವು ಅವರಿಗೆ ಈಗ ಇದು ಮಾಡಿ ಗಿಫ್ಟ್ ಕೊಡಿ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪುಟ್ಟಗೌಡ ಅವರು ಲೈಕ್ ಕೊಟ್ರಾ. ಫಯಾಜ್ ಅವರು ಬಂದರು. ಹಲೋ ಗುಡ್ ಮಾರ್ನಿಂಗ್ ಅಂದರೆ ಹಾಯ್ ಫಯಾಜ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ. ಲೈವ್ಗೆ ಯಾವಾಗ ಬರುತ್ತೀರಾ ಬಂದರವರು. ಅವರು 9 ಗಂಟೆ ರಾತ್ರಿ 9 ಗಂಟೆಗೆ ಶಾರ್ಪ್ 9 ಗಂಟೆಗೆ ಇರ್ತಾರೆ ಅವರು ಲೈವಲ್ಲಿ. ಕಿರಣ್ ಜಯಶ್ರೀ ಅವರು ಹಾಯ್ ಗುಡ್ ಮಾರ್ನಿಂಗ್ ಅಂತ. ಕಿರಣ್ ಅವರೇ ಒಂದು ಲೈಕ್ ಕೊಡಿ. ಕಿರಣ್ ಅವರೇ. ಫಯಾಜ್ ಅವರು ಹೇಗಿದ್ದೀರಾ ಮೇಡಮ್. ನಾನು ಚೆನ್ನಾಗಿದ್ದೇನೆ ಫಯಾಜ್ ಅವರು, ನೀವು ಹೇಗಿದ್ದೀರಾ. ಕಾಫಿ ಆಯಿತಾ. ಲೈಕ್ ಕೊಡೋರು ಲೈಕ್ ಕೊಡಿ. ಸುನೀಲ್ ಪೂಜಾರಿ ಅವರು ಓಕೆ ಅಂತೇಳಿ. ಫಯಾಜ್ ಅವರು ತಿಂಡಿ ಆಗಿದೆ ನಂದು ಆಗ ಗುರ್ತ ಉಂಡು ಸಬ್ಬು ಕೊಡ್ತಿಜಿ ಮಾರ್ರೆ ಅಂತ ಕೊರ್ಪೈತೆ ತುಳಿ. ಮಂಜು ಬಾರ್ಕಿರ್ ಅವರು ಹಾಯ್ ಅಂತೇಳಿ. ಹಾಯ್ ಮಂಜು ಅವರೇ ವೆಲ್ಕಮ್. ಮಂಜು ಅವರೇ ಒಂದು ಸಬ್ಬಾಗದಿದ್ರೆ ಆಯ್ತಾ. ಫಯಾಜ್ ಅವರು ಬೇಡ ದುರ್ಗ ಸಾಕು, ಕವಿ ಬೇಡ ದುರ್ಗ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಅಟೆಂಡ್ ಆಗುತ್ತೇನೆ ಮಂದಾರ ಅವರೇ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಬರ್ಪೇರ್ಗೆ ಮಂದಾರಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಪಯ್ಯ ಹಾಯ್ ಚಾಪರ್ಯರ ಅಂತ ಕೇಳಿದೆ. ಗುರ್ತ ಉಂಡು ಸುನೀಲ್ ಗಾಂಡ ಸಬ್ಬು ಮಲ್ದಿಜಿ ದಾದ ಅವಸ್ಥೆ ಮಾರ್ರೆ. ಸುನೀಲ್ ಅವರೇ ಮಂದಾರ ಸಿಸಿಗೆ ಒಂದು ಸಬ್ಬು ಕೊಡಿಯಾ. ಅವರ ಚಾನೆಲ್ಗೆ ಹೋಗಿ ಅವರಲ್ಲಿದ್ದಾರಲ್ಲ, ಅವರ DP ಉಂಟಲ್ಲ ಅದಕ್ಕೆ ಕ್ಲಿಕ್ ಮಾಡಿ ಒಂದು ಸಬ್ಬು ಕೊಡಿ ಅವರಿಗೆ. ಪಯ್ಯ ಬರ್ಸ ಉಂಡೆ ಕೆಲವೊಂದುಲ್ಲೇರು ಇಜ್ಜಿ ನಿಡ್ಡೆಡುಲ್ಲೆ ಈರ್ನಾಡ ಕೆಲವೊಂದುಲ್ಲೇರು ಬಯ್ಯ ಬರ್ಪೆ ಪಂಡೆ ತುಕ್ಕ ನಾನು ಬರುವೇರಿ ಆನೆ ಹೊರ ನಮ್ಮ ಸಬ್ಬಕೊಂಡ ನೋಟಿಫಿಕೇಶನ್ ಬರ್ಪುಣತೆ ಅಂಚಾಕ್ಲೆ ಸುಲಭ ಆಪುಣ ಬಕ್ಕ ಹೊರ ನಾಡೊಂದು ಪೋಡ ಆಪುಣ ಹೊರ ತಿಕ್ಕುಲ್ ನೆಜ್ಜಿ ಮಾರೆ ನಾಡೊಂದು ಪೋಡಲ್ಲ ಅವೇ ಬಂಗ ಹೊರ ಕೆಲವರ ಲೈವೇ ತಿಕ್ಕುಜಿ ಎನ್ನ ಆತುಂಡೆ ಪುಲಾವ್ ಪನೊಂದುಲ್ಲೇರು ನಾನೊಂದು 5 ನಿಮಿಷ ಒಲ್ಲೆ ಬಕ್ಕ ಎಂಡ್ ಮಲ್ಪೆ ಬರುವೆ ಮಂದಾರ ಸಿಸ್ ಬರ್ಪೇರು ಮಂದಾರ ಸಿಸ್ ಪಿನ್ ಐಡಿ ಪಡ ಬಾರಿ ಐತೆ ಒಂದು ಸಪೋರ್ಟ್ ಐಡಿ ಪಣ ಬಾರಿ ಐತೆ ಅಂಚ ಬರ್ಪೇರು ಅಕ್ಕಳು ಬರ್ಪೇರು ಈ ಪದ್ಯ ಬಲ್ಲೆಗೆ ಬರ್ಪೇರು. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ.
ಐ ಮೀನ್ ಅವರೇ ಒಂದು ಲೈಕ್ ಕೊಡಿ ಆಯ್ತಾ, ಲೈಕ್ ಕೊಡದವರು. ಇನ್ನೊಂದು 6 ನಿಮಿಷ ಇದ್ದೇನೆ ಅಷ್ಟೇ. ರೆಡಿ ಉಂಡಾ ಬರೋಡ ಹಾಕಿರೋದಿಲ್ಲ. ಓ ಪುಲಾವಾ ತಿಕ್ಕುಜಿ ಸಬ್ಬು ಕೊರಡಲ್ಲ ಪನೊಂದುಲ್ಲೇರ ಅಂದೆ ತಿಕ್ಕುಜ ಸಬ್ಬು ಕೊರ್ಜಿರ ತಿಕ್ಕುಜಿ ಅನ್ನಂದ್ ಸಬ್ಬು ಕೊರೋಡು ತಿಕ್ಕೊಂಡು ಬರ್ಪೇರ್ ಪಂತಿರದೆ ಬರ್ಪೇರ್ ರೆಡಿ ಉಂಡ ಬರೋಡ ಎಂತ ರೆಡಿ ಪುಲಾವ್ ರೆಡಿ ಉಂಡು. ನಾನೊಂದು 5 ನಿಮಿಷ ಒಳ್ಳೆ ಆತೆ ಅಡೆಗೆ ಬಕ್ಕ ಎಂಡ್ ಲೈವ್ ಎಂಡ್ ಅಡೆಗೆ ಕಮೆಂಟ್ ಮಲ್ಪಲ ಕೊಂಚ ರಪ್ಪ ಕಮೆಂಟ್ ಮಲ್ಪಲೆ ಫಾಸ್ಟ್ ಕಮೆಂಟ್ ಮಲ್ಪಲೆ ಬಕ್ಕ ನಮ್ಮ ಪೋಪಿನಿ ಬಕ್ಕ ನಾನೆಲ್ಲೆ ಬಿದಿಯಾಗಿ ಬಾರಿ ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಪ್ರೀತಿಯಲ್ಲಿ ಹಾಡಿ ತಿಳಿಸೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮದ ಅರ್ಥ ಹೇಳೋಣ. ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ಪುಟ್ಟ ಪೋಯಿನ ಹಾಕಿರೊಂದುಲ್ಲೇದು ಬೈಜಿನ ದರ್ಪುಲೆ ಆಗಿ ಮಂದ ಅವಂದಿ ನಿಕುಲ್ ತುಳುಪಾತೇನೆ ಇತ್ತೆ ಪೂರೆಗ್ಲ ಅರ್ಧ ಆಪುಂಡಿಯೇ ನಿಕುಲು ತುಳುಪಾತೇನೆ ಇತ್ತೆ ಪೂರೆಗ್ಲ ಅರ್ಧ ಆಪುಂಡಿಯೇ ಅಂದಂದು ಮಲ್ಲಿಜ್ಜಿ ಬಲೆ ಶಶಿಕಲಾ ಅವರೇ ಶಶಿಕಾಂತ್ ಅವರೇ ಇಲ್ಲ ಬಲೆ ಎಂಗೊಲ್ ತುಳು ಪಾತೇನು ತುಳುದೊಟ್ಟು ಕನ್ನಡಲ ಪಾತಿರುವ ಮಂದಾರ ಅವರೇ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಹೇಳಿದೆ. ಅಲ್ಲೇ ಮಂದಾರ ಸಿಸ್ ಇದಕ್ಕೆ ಸಬ್ಸ್ಕ್ರೈಬ್ ಆಯರ್ಗೆ ಅವ್ರದ್ದು ಶಾರ್ಟ್ ವಿಡಿಯೋ ಎಲ್ಲ ಚಂದ ಉಂಟಲ್ಲ ಸುನಿಲ್ ಅವರೇ. ಬಣ್ಣದ ಹುಡುಗಿ ಅದೆಲ್ಲ ಚಂದ ಉಂಟಲ್ಲ ಬಣ್ಣದ ಹುಡುಗಿ ಅಂದು ದರ್ಪೆ ಪನೊಂದುಲ್ಲೇರು ಪುಟ್ಟಗ ಪವಿಪಲ್ಲವಿನ ಪರಿಚಯ ಉಂಡು ಮಾರ್ರೆ ಪನೊಂದುಲ್ಲೇರು ಅಲ್ಲೇ ಅನ್ನೊಂದು ಕೊರಿಯರಿ ಸುನಿಲ್ ಅವರು ಕೊಟ್ಟಿದ್ದಾರೆ. ಜ್ವಾಲಾಮುಖಿ ಅವರೇ ಥ್ಯಾಂಕ್ ಯು ಸೋ ಮಚ್. ಜ್ವಾಲಾಮುಖಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಜ್ವಾಲಾಮುಖಿ ಥ್ಯಾಂಕ್ ಯು ಸೋ ಮಚ್. ನೀ ಮಂದಾರ ಸಿಸ್ ಮೇರಿ ಕೇರಳ ಸಿಸ್ಸಿಯೇ ಮಂದಾರ ಸಿಸ್ ಜ್ವಾಲಾಮುಖಿ ಇದ್ದಾರಲ್ಲ ಅವರೇ ಕೇರಳ ಸಿಸ್. ಜ್ವಾಲಾಮುಖಿ ಅವರೇ ನಿಮ್ಮದು ಕೇರಳ ಕುಟ್ಟಿ ಚಾನಲ್ ಉಂಟಲ್ಲ ಅದು ಸರ್ಚಿಂಗ್ನಲ್ಲಿ ಬರುವುದೇ ಇಲ್ವಾ? ಅದು ಯಾಕೆ ಹಾಗೆ? ಸರ್ಚಿಂಗ್ ಮಾಡಿದರೆ ಬರುವುದೇ ಇಲ್ಲ. ನಾನು ಲೈವ್ ವಿಡಿಯೋ ಇಡ್ಲಿಕ್ಕೆ ಅದು ಬೆಳಿಗ್ಗೆ ಸರ್ಚ್ ಮಾಡೋದು ಮಾರ್ರೆ, ನನ್ನ ಟಿವಿಯಲ್ಲಿ ಸರ್ಚ್ ಮಾಡೋದು ಯೂಟ್ಯೂಬಲ್ಲಿ ಬರುವುದೇ ಇಲ್ಲ. ಅದು ಯಾಕೆ ಹಾಗೆ? ಆಯಗ ಅರ್ಥ ತೋಜೋಡು ಮಂದಾರ ಸಿಸುವನಲ್ಲೇ ನೀರಜ್ ಕುಮಾರ್ ಅವರು ಬಂದ್ರೆ ಹಾಯ್ ನೀರಜ್ ಕುಮಾರ್ ಅವರು ಒಂದು ಲೈಕ್ ಕೊಡಿಯ ನೀರಜ್ ಕುಮಾರ್. ವೆಲ್ಕಮ್ ಮಂದಾರ ಅವರು ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ಸಪೋರ್ಟ್ ಸಿಗ್ತಲೇ ಮುತ್ತು ಮುತ್ತು ನೀರ ಹನಿಯ ತಾಂತನದಿನ್ ಉಲ್ಲಾಸದ ನೀರ ಮೇಲೆ ದೀಂ ತನಕದಿನ್ ಆಹಾ ಎಂತ ಸ್ಪಂದನ ಚೆಲ್ಲಿ ಮೂಲ ಋತುಗಾನ ಮೈ ಮನವೇ ಋತುಗಳ ಚೇತನ ಅರೆರೆರೆ ತಂತರು ತೋರು ಅರೆರೆರೆ ತಂತರು ಮನ್ಪೊಚ್ಚಿ ಚಾನಲ್ ದಕ್ಕಳು ಗುರ್ತ ಮಲ್ಪೊಚ್ಚಿ ಎಂಕ್ ಪನೊಂದುಲ್ಲೇರು ಜ್ವಾಲಾಮುಖಿ ಬಾಯಿ ಪನೊಂದುಲ್ಲೇರು ಶಾಂತಿ ಸಿಸ್ತೇರು ಸುನಿಲ್ ಮಳೆ ಇದೆಯಾ ನಿಮ್ಮ ಕಡೆ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ಮಾ ಅಂತ ಹೇಳ್ತಾರೆ ನೋಡಿ. ಮಂದರ್ ಸಿಸ್ ಕೇಳ್ತಾ ಇದ್ದಾರೆ ಸುನಿಲ್ ಅವರಿಗೆ ಮಳೆ ಇದೆಯಾ? ಇಲ್ಲ ಮಳೆ ನಿಮ್ಮ ಕಡೆ ಉಂಟಾ ಅಂತ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ, ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ನೋವಿನಲ್ಲಿ ಜೀವಾರಿತ ನಂತರ ನಲಿವು ಬೇರೆ ಏನಿದೆ ಏಕೆ ಅಂತರ
ನಿನ್ನ ಹಾಡಿನಲ್ಲಿ ಇಂದು ಬೆರೆವ ಕಾತರ ಒಂದೇ ಸಾರಿ ನೀ ಕೇಳೆಯ ಈಶ್ವರ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕೇಳಲಿ ಹೇಗೆ ತಿಳಿಯದಾಗಿದೆ ಕಣ್ಣು ತೆರೆದು ಕಾಣುವ ಕನಸೆ ಜೀವನ ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ ಎದೆಯ ದೂರವಾಣಿಯ ಕರೆಯ ಲಿಂಗನ ಕೇಳು ಜೀವವೇ ಏತಕೀ ಕಂಪನ ಹೃದಯವು ಇಲ್ಲೇ ಕಳೆದು ಹೋಗಿದೆ ಹುಡುಕಲೇಬೇಕೆ ತಿಳಿಯದಾಗಿದೆ ಶಶಾಂಕ್ ಮಂದರ್ಸಿಸ್ ಇತ್ತೆ ಕುಡ್ಲತ್ತು ಆರು ಉತ್ತರ ಕರ್ನಾಟಕ ಅಂದಂದು ಮಂದರ್ಸಿಸ್ ಉತ್ತರ ಕರ್ನಾಟಕ ಇತ್ತೆ ಆರು ಮುರಂದಿಂಚೆ ಉತ್ತರ ಕರ್ನಾಟಕ ಫುಲ್ಲು ಗೋಪಾಲೆ ಬತ್ತೆ ಬಂದಿದೆ ಹಾಯ್ ಗೋಪಾಲ ದಾನೆ ಲೇಟ್ ಬಂದಿದೆ ಗೋಪಾಲ ಕುಮಾರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಗೋಪಾಲ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಿದ್ರೆ ಬತ್ತಂಡು ನೈಟ್ ಗೋಪಾಲ ಅಪನೊಂದು ಹಾಯ್ ಮಂದಾರಕ್ಕ ಅಪನೊಂದು ಗೋಪಾಲ್ ಬ್ರೋ ಮಂದರ್ಸಿ ಸಿತ್ತೆ ಕುಡ್ಲತ್ತಾರು ಉತ್ತರ ಕರ್ನಾಟಕ ಅಂದಂದು ಪಟಕಿ ಬುಡ್ಲೆ ಶಾಂತ ಸಿಸ್ ಹಾಯ್ ಶಾಂತಕ್ಕ ಪನೊಂದುಲ್ಲೇರು ಗೋಪಾಲ ಪಂದು ಪೂತ ಗುಚ್ಚ ಕೊರೊಂದುಲ್ಲೇರು ಶಾಂತ ಸಿಸ್ ತೆಲ್ತಂದ್ರು ಲೇಟ್ ಪಂಡ ಬಂಜಿದ ಅವಸ್ಥೆ ಮಲ್ಪೋಡತ್ತ ಪನೊಂದು ಅವ್ವಂದಿಯೇ ಮಂದಾರ ಅವ್ರಿಗೆ ನಾಷ್ಟ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಸುನೀಲ್ ಅವರು ಚಾ ಪರಿಹಾರ ಗೋಪಾಲ ಭಾಗ್ಯ ದಾದ ತಿಂಡಿ ಮಲ್ದೇರು ಕೇನಂದ್ರೆ ಬೆರಿಬೇನೆ ಸುಮಾರಾಗೆ ಭಾಗ್ಯ ಸಿಸ್ನ ಗೋಪಿವಾಲ ಗೋಪಾಲ ಬಾ ದುರ್ಗಾ ಸಿಸ್ನ ಸಾಂಗ್ ಕೇಳಲು ಊದು ಅಂತ ಹೇಳ್ತಾ ಇದ್ದಾರೆ ಓಕೆ ಕಂಪನ ಪವಿ ಅಂತ ಓ ಪ್ರಸಾದನಿ ಬರ್ತೀರಾ ಪ್ರಸಾದನಿ ಲೈಕ್ ಕೊರ್ಲೆ ಒಂಜಿ ಕಪ್ಪು ಸಿಸ್ ಬರ್ತೀರಾ ಹಾಯ್ ಬನ್ನೋದಿಲ್ಲ ಹಾಯ್ ಕಪ್ಪು ಸಿಸ್ ವೆಲ್ಕಮ್ ಚಾಪರ್ಯರೇ ಕಪ್ಪು ಸಿಸ್ ದಾದ ತಿಂಡಿ ಯಪ್ಪ ಮುಗ್ಯಾಂಡ್ ಸಾಂಗ್ ಬರೋದಿಲ್ಲ ಲೈಕ್ ಬರೋದಿಲ್ಲ ಪ್ರಸಾದ್ ಅವರೇ ಹಾಯ್ ಅಂತ ಹೇಳ್ತಾ ಇದ್ದಾರೆ ಈರು ಬಕ್ಕ ಬುಡದಿ ದಾಯಗ್ ತೆಪ್ಪುಗುದ್ದೇರಣ ಗೋಪಾಲ ಹೊರದಲ್ಲೇ ಕಪ್ಪು ಹಾಯ್ ಬರೋದಲ್ಲಿ ಗೋಪಾಲ ಭಾಗ್ಯ ಚಿರಾಗ ಹಾಯ್ ಬರೋದಲ್ಲಿ ರಿತು ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಹಾಯ್ ಕಪ್ಪು ಸಿಸ್ ಅಂತ ಹೇಳ್ತಾ ಇದ್ದಾರೆ ಅಕ್ಕಳಿಗೆ ಮಂಗಮಲ್ಪುಣ್ ಪಾಪ ಅಕ್ಕಲು ಬರೋದಿಲ್ಲ ಶಾಂತಕ್ಕ ಮಂದಾರ ಹಾಯ್ ಬರೋದಿಲ್ಲ ನೀರು ದೋಸೆ ಬರೋದಿಲ್ಲ ಕಪ್ಪು ಸಿಸ್ ಉತ್ತರ ಕನ್ನಡ ಜನರ ಮನಸ್ಸು ಚಂದ ಅಂದಂತೆ ಉತ್ತರ ಕನ್ನಡ ಜನರ ಮನಸ್ಸು ಚಂದ ದಕ್ಷಿಣ ಕನ್ನಡದವರ ಕೂಡ ಮನಸ್ಸು ಚಂದ ಅಂಚ ಹತ್ತು ಮಾರ ಕೆಲಸ ಪೊಡ್ಚ ಮೀನಿಗೆ ಪೋದಿತ್ತೆ ಇನಿಲ ಪಿರಬತ್ತೆ ಮೀನ್ ತಿಕ್ಕಿಜೆಯೇ ಕೊಡ್ದ ಆತನ ಸಂಗೀತಕ್ಕ ಅಂದೆ ನೈಸ್ ಲೈವ್ ಬರೋದಿಲ್ಲೇರು ಕಿರಣ್ ಜಯಶ್ರೀ ಅವರು ಬಂದರು ಕಿರಣ್ ಅವರು ಟೀ ಆಂಡ್ ಆಗಿದೆ ಒಂದು ಲೈಕ್ ಕೊಡಿ ಆಯ್ತಾ ಪ್ರಸಾದ್ ಅವರಿಗೆ ಜೈ ಅಂತೇಳಿ ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಓಕೆ ಇಜ್ಜಿ ಅಂತ ಹೇಳ್ತಾ ಇದ್ದಾರೆ ರಿತು ಸೂಪರ್ ನೋಡಿ ನಾನೀಗ ಲೈವ್ ಎಂಡ್ ಮಾಡ್ತಾ ಇದ್ದೆ ನಮ್ಮದು ಉತ್ತರ ಕರ್ನಾಟಕ ಹೌದೌದು ಸುನಿಲ್ ಅವರೇ ನಮ್ಮದು ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಮೊದಲು ದಕ್ಷಿಣ ಕನ್ನಡದಲ್ಲಿ ಇದ್ದುಕೊಂಡು ಉತ್ತರ ಕರ್ನಾಟಕವನ್ನು ತುಂಬ ಪ್ರೀತಿಯನ್ನು ನೋಡುವವರು ನಮ್ಮ ಮಂದರ ಸಿಸ್ ಎಲ್ಲ ಉತ್ತರ ಕನ್ನಡದ ಹಾಡುಗಳೇ ಇರುವುದು ಅವರ ಶಾರ್ಟ್ ವಿಡಿಯೋದಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ಅವರ ಲೈವಿಗೆ ಬಂದು ಸಪೋರ್ಟ್ ಮಾಡಿ 9 ಗಂಟೆಗೆ ಲೈವ್ ಇದೆ ರಾತ್ರಿ ಬಂದು ಸಪೋರ್ಟ್ ಮಾಡಿ ಆಯ್ತು ಅವರಿಗೆ ಗಾಲ ಜೋರು ಪಾಡೋದು ಇತ್ತು ಗೋಪಾಲ ಭಯಂಕರ ರೇಟ್ ಮಾರ್ರೆ ಅಂದಿಯೇ ಮೀನಿಗೆ ವಾರಿ ಇಟ್ಟು ಮಾರ್ರೆ ಭಯಂಕರ ರೇಟ್ ರಾಷ್ಟ್ರ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ ಓಕೆ ನಾನು ಲೈವ್ ಎಂಡ್ ಮಲ್ಪೆ ಮಾತಿರ್ಕಲ್ಲ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತೀನಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಅಷ್ಟರವರೆಗೆ ಟೇಕ್ ಕೇರ್ ಬಾಯ್ ಆಲ್